ನಮಸ್ತೆ ವೀಕ್ಷಕರೇ, ಪ್ರೈಮ್ ಟೈಮ್ ಡಿಬೇಟ್ ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, 2016 ನವೆಂಬರ್ 8ರಂದು ನಮ್ಮ ಪ್ರಧಾನಮಂತ್ರಿಯವರು ಬಂದು 500 ಹಾಗೂ 1000 ಮೌಲ್ಯದ ನೋಟನ್ನು ಅಪಮೌಲ್ಯೀಕರಣ ಆಗ್ತದೆ, ಡಿಮಾನಿಟೈಸೇಷನ್ ಆಗ್ತದೆ. ಅಂದರೆ 500 ಮತ್ತು 1000 ಮುಖಬೆಲೆಯ ನೋಟಿಗೆ ಬೆಲೆ ಇಲ್ಲ. 2000 ನೋಟು, ಹೊಸ ನೋಟು ಬರುತ್ತೆ, ಅದನ್ನು ಪರಿಚಯ ಮಾಡ್ತಿದ್ದೀವಿ, ಜನರು ಅದನ್ನು ಯೂಸ್ ಮಾಡಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅವರು ಹೇಳ್ತಾರೆ ಕ್ಯಾಶ್ಲೆಸ್, ಆದಷ್ಟು ನೀವು ಕ್ಯಾಶ್ಲೆಸ್ ಆಗಿರಬೇಕು, ಆದಷ್ಟು ನಮ್ಮಲ್ಲಿರುವಂಥ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಆನ್ಲೈನ್ ಪೇಮೆಂಟ್, ಆ್ಯಪ್ಸ್, ಅದಕ್ಕೆ ಬೇಕಾದ ಆ್ಯಪ್ಸ್ಗಳನ್ನು ಯೂಸ್ ಮಾಡಿ ಜನರು ಆದಷ್ಟು ಡಿಜಿಟಲ್ ಆಗಿ ನಮ್ಮ ದೇಶ ಆರ್ಥಿಕತೆಯಲ್ಲಿ ಮುಂದೂಡಿ ಹೋಗಬೇಕು ಅಂತ ಹೇಳ್ತಾರೆ. ನಾನು ಈ ವಿಷಯವನ್ನು ಈಗ ಯಾಕೆ ಹೇಳ್ತೀನಿ ಅಂತಪ್ಪ, ಇತ್ತೀಚಿನ ನಮ್ಮ ಒಂದು ವರದಿ ಪ್ರಕಾರ ನಮ್ಮ ಕರಾವಳಿ ಜನತೆಯಲ್ಲಿ ನಮ್ಮ ಜನ ಆನ್ಲೈನ್ ಪಾವತಿಗಳು ಜಾಸ್ತಿ ಹೋಗ್ತಾ ಇದ್ದಾರೆ, ಆನ್ಲೈನ್ಗಳ ಮೊರೆ ಹೋಗ್ತಿದ್ದಾರೆ. ಬ್ಯಾಂಕಿಗೆ ಬರುವ ಸಂಖ್ಯೆಯವರ ಕಮ್ಮಿ ಆಗ್ತಿದೆ, ಆನ್ಲೈನ್ಗಳು ಜಾಸ್ತಿ ಆಗ್ತಿದೆ. ಮತ್ತೊಂದು ಕಡೆ ನೋಡಬೇಕಾದ್ರೆ ನಮ್ಮ ಕರಾವಳಿಯ ಒಬ್ಬ ಯುವಕ ಒಂದು ಆ್ಯಪ್ ಪರಿಚಯ ಮಾಡಿಕೊಟ್ಟಿದ್ದಾನೆ. ಈ ಆ್ಯಪ್ ಏನಂತೇಳಿದೆ, ಯುವ ಪೇ ಅಂತೇಳಿ. ಯುವ ಪೇ ಬಗ್ಗೆ ನಾನು ಹೇಳಬೇಕು ಏನಂತೇಳಿದೆ, ವಿದೌಟ್ ಇಂಟರ್ನೆಟ್. ನಿಮಗೆ ಗೊತ್ತಿರ್ಬೋದು, ಯಾವುದೇ ಒಂದು ಆ್ಯಪ್ ಯೂಸ್ ಮಾಡಬೇಕಾದ್ರೆ ಅದಕ್ಕೊಂದು ಇಂಟರ್ನೆಟ್ ಬೇಕು. ಇಂಟರ್ನೆಟ್ ಇಲ್ಲದೆ ಯಾವ ಆ್ಯಪ್ಗಳು ಯೂಸ್ ಆಗೋದಿಲ್ಲ. ವಿದೌಟ್ ಇಂಟರ್ನೆಟ್ ಇಲ್ಲದೆ, ಮೊಬೈಲ್ ಡೇಟಾ ಇಲ್ಲದೆ ಆ ಆ್ಯಪ್ ಯುವ ಪೇ ವರ್ಕ್ ಆಗುತ್ತೆ. ಅದರ ಬಗ್ಗೆ ಅವರಿಗೆ ಹೆಮ್ಮೆ ಇದೆ ನನ್ನಲ್ಲಿ. ಯಾಕೆಂತೇಳಿ ನಮ್ಮ ಒಂದು ಗ್ರಾಮೀಣ ಭಾಗದ ಯುವಕ ಅದನ್ನು ಪರಿಚಯ ಮಾಡಿಕೊಟ್ಟಿದ್ದಾನೆ. ಇದರ ಬಗ್ಗೆ ಎಲ್ಲ ನಾನಿವತ್ತು ಈ ಹೊತ್ತಿನಲ್ಲಿ ನಿಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕಿದ್ದೇನೆ. ನನ್ನೊಂದಿಗೆ 3 ಅತಿಥಿಗಳಿದ್ದಾರೆ. ಮೊದಲನಾಗಿ ನಮ್ಮ ಪ್ರತಿಷ್ಠಿತ ಬ್ಯಾಂಕ್ನ ಸಿಂಡಿಕೇಟ್ ಬ್ಯಾಂಕ್ನ ಜನರಲ್ ಮ್ಯಾನೇಜರ್ ಆದಂತಹ ಭಾಸ್ಕರ್ ಹಂದೆ ಸರ್ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಹಾಗೆಯೇ ಯುವ ಪೇಯನ್ನು ಪರಿಚಯ ಮಾಡಿಕೊಂಡಂಥ ಪ್ರಶಾಂತ್ ಬ್ರಹ್ಮ ಅವರಿಗೆ ಕೂಡ ನಾನು ಆತ್ಮೀಯ ಸ್ವಾಗತ ಮಾಡ್ತೇನೆ. ಹಾಗೆಯೇ ಆ್ಯಪ್ ಕನ್ಸಲ್ಟೆಂಟ್ ಅಂದರೆ ಜೆ ಪಿ ರಾವ್ ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಸಹ ನಾನು ಆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಮೊದಲಿಗೆ ವೀಕ್ಷಕರೇ, ಈ 3 ಚರ್ಚೆ ವಿಶ್ಲೇಷಣೆಗೆ ಹೋಗೋ ಮುಂಚೆ ಯುವ ಪೇ ಅಂದರೆ ಏನು, ಆ ಯುವ ಪೇನ ಬಗ್ಗೆ ನಾವು ಸ್ವಲ್ಪ ಒಂದು ಪರಿಚಯ, ನಮ್ಮಲ್ಲಿ ಒಂದು ಪ್ಯಾಕೇಜ್ ಇದೆ, ಅದನ್ನು ನೋಡಿ ಬರೋಣ. ಅದಾದ ನಂತರ ನಾನು ಅವರೊಟ್ಟಿಗೆ ಚರ್ಚೆಯಲ್ಲಿ ಭಾಗಿಯಾಗ್ತೇನೆ. ಡಿಜಿಟಲ್ ಕ್ಯಾಶ್ಲೆಸ್ ಯುಗದಲ್ಲಿ ದಿನಕ್ಕೊಂದು ಆಪ್ಗಳು ಮೊಬೈಲ್ನೊಳಗೆ ಸೇರಿಕೊಳ್ತಿವೆ. ಡೌನ್ಲೋಡ್ ಮಾಡಿ ಮೊಬೈಲೇ ಹ್ಯಾಂಗ್ ಆಗಿ ಬಿಡುತ್ತಿವೆ. ಅಷ್ಟೊಂದು ಆಪ್ಗಳು ಈಗ ಮಾರುಕಟ್ಟೆಗೆ ಲಗ್ಗೆ ಇಡುತ್ತಿವೆ. ಉಡುಪಿಯ ಯುವಕನೋರ್ವ ಇಂತಹದೇ ಒಂದು ಆಪ್ ಅನ್ನ ಅಭಿವೃದ್ಧಿಪಡಿಸಿ ಸುದ್ದಿ ಮಾಡಿದ್ದಾರೆ. ಆದರೆ ಈ ಮೊಬೈಲ್ ಆಪ್ ಸರಿಯಾದ ರೀತಿಯಲ್ಲಿ ಜನರನ್ನ ತಲುಪಿದ್ರೆ ಭಾರತ ಮಾತ್ರವಲ್ಲ, ಇಡೀ ವಿಶ್ವವೇ ಈ ಯುವಕನ ಆವಿಷ್ಕಾರಕ್ಕೆ ತಲೆದೂಕಲಿದೆ. ಏಕೆಂದರೆ ಯುವ ಪೇ ಎಂಬ ಈ ಮೊಬೈಲ್ ಆಪ್ಗೆ ಇಂಟರ್ನೆಟ್ನ ಅಗತ್ಯವೇ ಇಲ್ಲ. ಹೌದು, ನಾವು ಸದ್ಯ ಬಳಸ್ತಾ ಇರೋ ಬಹುತೇಕ ಆಪ್ಗಳಿಗೂ ಅಂತರ್ಜಾಲ ವ್ಯವಸ್ಥೆ ಬೇಕೇ ಬೇಕು. ಆದರೆ ಉಡುಪಿಯ ಬ್ರಹ್ಮಾವರದ ಉದ್ಮಾ ಟೆಕ್ನಾಲಜೀಸ್ನ ಪ್ರಶಾಂತ್ ಬ್ರಹ್ಮಾವರ ಆವಿಷ್ಕರಿಸಿರುವ ಯುವ ಪೇ ಇಂಟರ್ನೆಟ್ ಇಲ್ಲದೆಯೇ ಕೆಲಸ ಮಾಡುತ್ತದೆ. ಮಾತ್ರವಲ್ಲ, ದೇಶದಲ್ಲಿ ಈ ತರಹದ ಪಾವತಿ ಮಾಡುವ ಮೊಬೈಲ್ ಆಪ್ ಈ ತನಕ ಬಂದಿಲ್ಲ. ನಿಮಗೆ ಗೊತ್ತಿರಬಹುದು, ಪೇಟಿಎಂ, ಭಾರತ್ ಪೇ ತರಹದ ಆಪ್ಗಳು ಬಹಳ ಪ್ರಸಿದ್ಧಿ ಪಡೆದಿವೆ. ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಆಪ್ಗೆ ನೆಟ್ವರ್ಕ್ನದ್ದೇ ಸಮಸ್ಯೆ. ಹೀಗಾಗಿ ಈ ಸಮಸ್ಯೆಗೆ ಪರಿಹಾರ ಏನು ಎಂದು ಯೋಚಿಸಿದಾಗ ಪ್ರಶಾಂತ್ರಿಗೆ ಹೊಳೆದದ್ದೇ ಈ ತಂತ್ರಾಂಶ. ಯುವ ಪೇ ತಂತ್ರಾಂಶದಲ್ಲಿ ಡಿಜಿಟಲ್ ಹಣದ ವ್ಯವಹಾರಗಳಿಗೆ ಅಂತರ್ಜಾಲದ ಅವಶ್ಯಕತೆ ಇರುವುದಿಲ್ಲ. ಅತ್ಯಂತ ಸರಳವಾಗಿ ಈ ಆಪ್ ಮೂಲಕ ವ್ಯವಹಾರ ಮಾಡಬಹುದು. ಯೋಜನೆ ಉಡ್ಮಾ ಟೆಕ್ನಾಲಜೀಸ್ ಅವರು ಆವಿಷ್ಕಾರ ಮಾಡಿದಂಥದ್ದು. ನಮಗೆಂತ ಅದು ಯುವ ಪೇ ಅಂತ ಕೇಳಿದ ಕೂಡ ಭಾಳ ಖುಷಿ ಆಯ್ತು. ಯಾಕಂದರೆ ಈಗ ಯುವ ಶಕ್ತಿಗೆ ಬರುವಂಥದ್ದು ಒಂದು ಅವಕಾಶ ಅದು ಈಗಿನ ಇದರಲ್ಲಿ. ಯಾಕಂದರೆ ಎಲ್ಲ ಇಂಟರ್ನೆಟ್ಟು, ಡಿಜಿಟಲ್ ಪೇಮೆಂಟು ಎಲ್ಲ ಮಾಡ್ತಾ ಇರ್ತಾರೆ. ಕ್ಯಾಶ್ಲೆಸ್ ಸೊಸೈಟಿ ಆಗುವಂಥದ್ದು ನಮ್ಮ ಸರ್ಕಾರವೇ ಹೇಳ್ತಾ ಇದೆ, ಎಲ್ಲ ಡಿಜಿಟಲ್ ಪೇಮೆಂಟಲ್ಲಿ ಆಗಬೇಕು ಅಂತಲೇ. ಆ ಸಂದರ್ಭದಲ್ಲಿ
ನಾವು ಏನು ಕೊಡ್ಬೋದು ದೇಶಕ್ಕೆ, ಡಿಜಿಟಲ್ಗೆ ಕನ್ವರ್ಷನ್, ಕ್ಯಾಶ್ಲೆಸ್ ಸೊಸೈಟಿಗಳಿಗೆ ಏನು ಕೊಡ್ಬೋದು ಹೇಳೋದಕ್ಕೆ ಇದು ಯುವ ಪೇ ಒಂದು ಅದ್ಭುತವಾದ ಉದಾಹರಣೆ. ಇದೀಗಷ್ಟೇ ಶೈಶವಾವಸ್ಥೆಯಲ್ಲಿದೆ, ಆದರೆ ಈಗಾಗಲೇ ಇದಕ್ಕೆ ಪೇಟೆಂಟ್ ಕೂಡ ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡಿದ್ದಾರೆ. ಹಾಗಾಗಿ ಈಗ ನಾವು ಬೇರೆ ಬೇರೆ ಇವರನ್ನು ನೋಡುವಾಗ ಪೇಟಿಎಮ್ ಇರಲಿ, ಗೂಗಲ್ ಪೇ ಇರಲಿ, ಎಸ್ ಪೇ ಇರಲಿ, ಯಾರು ನೋಡಿದ್ರು ಎಲ್ಲರಿಗೂ ಒಂದು ದೊಡ್ಡ ಒಂದು ಪ್ರಾಬ್ಲಮ್ ಏನಿದೆ ಅಂದರೆ ನಮ್ಮ ಹಳ್ಳಿ 30% ಜನತೆಯನ್ನು ಕನ್ವರ್ಷನ್ ಮಾಡುವಂಥದ್ದು ಇದಕ್ಕೆ. ಅದು ಯಾರಿಗೂ ಆಗಲಿ, ಯಾಕಂದರೆ ಹಳ್ಳಿಯಲ್ಲಿ ಯಾರೂ ಅದಕ್ಕೆ ಒಗ್ಗುವುದೇ ಇಲ್ಲ. ನಮಗೆ ಕ್ಯಾಶ್ ಉಂಟಲ್ಲ, ಎಲ್ಲ ಕಿರಾಣಿ ಅಂಗಡಿಯಲ್ಲಿ ನಾವು ಕ್ಯಾಶ್ ಕೊಡ್ತೇವೆ, ಅದನ್ನು ನೀವು ಕ್ಯಾಶ್ ಕೊಟ್ಟು ತಗೊಳ್ಳಿ, ಹೀಗೆ ಇರುವಂಥದ್ದು. ಯಾರು ಡಿಜಿಟಲ್ ಹೋಗ್ಲಿಕ್ಕೆ ಬರೋದಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಕ್ಯಾಶ್ಲೆಸ್ ಸೊಸೈಟಿ ಆಗಿರೋದ್ರಿಂದ, ಎಲ್ಲವೂ ಡಿಜಿಟಲ್ ಆಗಿ ಕನ್ವರ್ಟ್ ಆಗಿರೋದ್ರಿಂದ ಅದಕ್ಕೆ ಅನುಕೂಲಕರವಾದ ಒಂದು ಆ್ಯಪನ್ನು ಸಿದ್ಧಗೊಳಿಸಿದ್ದು ಉಡ್ಮಾ ಟೆಕ್ನಾಲಜಿ. ಈ ತರಹದ ತಂತ್ರಾಂಶ ಇದೇ ಮೊದಲು ಆಗಿರುವುದರಿಂದ ಯುವ ಪೇ ಮೊಬೈಲ್ ಆಪ್ ಪೇಟೆಂಟ್ಗಾಗಿಯೂ ಅರ್ಜಿ ಸಲ್ಲಿಸಲಾಗಿದೆ. ಮುಖ್ಯವಾಗಿ ವಾಣಿಜ್ಯ ಬ್ಯಾಂಕ್ಗಳಿಲ್ಲದ ಸಣ್ಣ ಪಟ್ಟಣಗಳು, ಹಳ್ಳಿಗಳು ಮತ್ತು ಅಂತರ್ಜಾಲ ಸಂಪರ್ಕಗಳಿಲ್ಲದ ಗ್ರಾಮೀಣ ಪ್ರದೇಶಗಳ ಜನರಿಗಾಗಿಯೇ ಈ ಮೊಬೈಲ್ ಆಪ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಪೈಲಟ್ ಪ್ರಾಜೆಕ್ಟ್ ಆಗಿ ಈಗಾಗಲೇ ಕೆಲ ಗ್ರಾಮಗಳಲ್ಲಿ ಈ ಆಪ್ ಸಕ್ಸಸ್ ಆಗಿದೆ. ನಾವು ಡೆಬಿಟ್ ಕಾರ್ಡ್ ಡಿಜಿಟಲ್ ಯೂಸ್ ಮಾಡ್ತೀವಿ. ಸೊ ನಾನು ಬೆಂಗಳೂರು ಇದೇ ರೀತಿ ನಾವು ಊಬರ್ ಕ್ಯಾಬ್ ಯೂಸ್ ಮಾಡಿದಾಗ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಇಂಟರ್ನೆಟ್ ಇದೆ, ಕ್ಯಾಂಪಸ್ ಇರುತ್ತೆ. ಇಂಟರ್ನೆಟ್ ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ಬೋದು ಹೇಳ್ತಿದೆ. ಬಟ್ ಇಂಟರ್ನೆಟ್ ಶಟ್ ಡೌನ್ ಆಯಿತು. ಎಸ್ಪೆಷಲಿ ನನ್ನ ಲೋಕಲ್ ನಮ್ಮದು ಕೋಸ್ಟಲ್ ರೀಜನಲ್ಲಿ ಜೋರು ಮಳೆ ಬಂದರೆ ಇಂಟರ್ನೆಟ್ ಶಟ್ ಡೌನ್ ಆಯಿತು. ಸೊ ವಾಟ್ ಈಸ್ ಆಲ್ಟರ್ನೇಟಿವ್ ಸೊಲ್ಯೂಷನ್? ಸೊ ವಿ ಕಮ್ ಅಪ್ ವಿತ್ ದಟ್ ಉಡ್ಮಾ ಅಂತ ಹೇಳಿದ್ರೆ ಉಡುಪಿ ಮಣಿಪಾಲ್ ಟೆಕ್ನಾಲಜಿ. ಬಟ್ ಇದು ಫಾರಿನ್ ಕಂಟ್ರಿಗಳಲ್ಲಿ ಇದೆ ಈ ಟೆಕ್ನಾಲಜಿ, ಇದು ಇಷ್ಟವರೆಗೆ ಗ್ಲೋಬಲಲ್ಲಿ ಇಲ್ಲ. ಸೊ ಐ ಆಮ್ ದ ಒನ್ ಸೊಲ್ಯೂಷನ್ ಫಾರ್ ಅಂತೇಳಿ ಒಂದು ಆಸ್ಟ್ರೇಲಿಯಾ ಬೇಸ್ಡ್ ಎಸ್ಟೇಟರ್ ಕಂಪ್ನಿ ಇದೆ. ಸೊ ಅವರೊಟ್ಟಿಗೆ ನಾವು ಪಾರ್ಟ್ನರ್ಶಿಪ್ ಆಗಿದೆ. ಸೊ ಇದೇ ರೀತಿ ನನ್ನ ಸೊಲ್ಯೂಷನನ್ನು ಎಸ್ಪೆಷಲಿ ಫಾರ್ ಆಫ್ರಿಕ್ ಡೆವಲಪ್ಮೆಂಟ್ ಡಿಜಿಟಲ್ನ ಬಗ್ಗೆ ಕ್ರಾಂತಿ ಆಗ್ತಾಯಿದೆ. ಬಟ್ ದೇರ್ ಈಸ್ ಮೊಬೈಲ್ ಪೇಮೆಂಟ್ ಸೊಲ್ಯೂಷನ್ ಎಲ್ಲದು ಇಂಟರ್ನೆಟ್ ಇರ್ತಾರೆ. ಸೊ ನಾವೀಗ ಪಾರ್ಟ್ನರ್ ಎಸ್ ಬ್ಯಾಂಕ್ ಒಟ್ಟೆ ಆಗಿದೆ. ಸೊ ಅದೇ ರೀತಿ ನಮ್ಮ ಈ ಸೊಲ್ಯೂಷನನ್ನು ಆಗ್ತದೆ. ಇದು ಡೇಟಾ ಬೇಡ ಅಂತಲ್ಲ, ಬಟ್ ಹ್ಯೂಜ್ ಅಮೌಂಟು ಇದು ಇನ್ವೆಸ್ಟ್ ಮಾಡಬೇಕಂತ ಇಲ್ಲ. ಸೊ ನಮಗೆ ಟವರ್ ಆಲ್ರೆಡಿ ಸೆಟಪ್ ಆಗಿದೆ. ನಮ್ದು ಈಗ ಎಲ್ಲ ಕಡೆ ಟವರ್ ಎಕ್ಸಿಸ್ಟಿಂಗ್ ಟೆಕ್ನಾಲಜಿ ಉಂಟು. ಸೊ ನಿಮ್ಗೆ ಏನಾಗುತ್ತೆ, ಮೊಬೈಲ್ ನೀವು ಕಾಲ್ ಮಾಡಬೇಕಾದ್ರೆ ನೆಟ್ವರ್ಕ್ ಬೇಕಾಗುತ್ತೆ. ಅದೇ ರೀತಿ ನೀವು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ನೆಟ್ವರ್ಕ್ ಬೇಕಷ್ಟೆ. ನಮಗೆ 2 ನೆಟ್ವರ್ಕ್ ಇದ್ದರೂ ಸಾಕು. ಸೊ ಕಾಲಿಂಗ್ ನೆಟ್ವರ್ಕ್, ಆ ನೆಟ್ವರ್ಕ್ ಇದ್ದರೆ ನಾವು ಎನ್ಕ್ರಿಪ್ಟೆಡ್ ಡೇಟಾ ಯೂಸರಿಂದ ಕಳಿಸ್ತೀವಿ. ಸೊ ಅದು ನಮ್ಮ ಸರ್ವರಿಗೆ ಹಿಟ್ ಆಗುತ್ತೆ ಆಫ್ಲೈನಲ್ಲಿ. ಇಟ್ ಇಸ್ ಇನ್ಸ್ಟಂಟ್. ನೀವೀಗ ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡಿದ್ರೆ ವಿದಿನ್ 30 ಸೆಕೆಂಡ್ ವರೆಗೆ ನಿಮಗೆ ಟ್ರಾನ್ಸಾಕ್ಷನ್ ಆಗುತ್ತೆ. ಮೊದಲ ಹಂತದಲ್ಲಿ ಉಡುಪಿ ಜಿಲ್ಲೆಯ ಅಷ್ಟು ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ಈ ತಂತ್ರಾಂಶದ ಪ್ರಯೋಜನವನ್ನ ಜನರಿಗೆ ನೀಡುವುದು ಪ್ರಶಾಂತ್ ಅವರ ಗುರಿಯಾಗಿದೆ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ವಿಸ್ತರಿಸುವ ಯೋಜನೆ ಇವರದ್ದು. ಒಟ್ಟಿನಲ್ಲಿ ಉಡುಪಿಯ ಉಡ್ಮಾ ಟೆಕ್ನಾಲಜಿಸ್ನ ಆವಿಷ್ಕರಿಸಿರುವ ನಗದು ರಹಿತ ಪಾವತಿ ಯೋಜನೆಯ ತಂತ್ರಾಂಶ ಮುಂದಿನ ದಿನಗಳಲ್ಲಿ ಭಾರಿ ಕ್ರಾಂತಿ ಮಾಡುವ ಭರವಸೆಯನ್ನ ಮೂಡಿಸಿದೆ. ದಿವಾಕರ್ ಹಿರೇಡ್ಕ, ಸ್ಪಂದನ ನ್ಯೂಸ್, ಉಡುಪಿ. ನೋಡಿದ್ರಲ್ಲ ವೀಕ್ಷಕರೇ, ಉಡ್ಮಾ ಟೆಕ್ನಾಲಜೀಸ್, ಉಡುಪಿ ಮಣಿಪಾಲ್ ಟೆಕ್ನಾಲಜೀಸ್ ಅವರು ಪ್ರಸ್ತುತಪಡಿಸಿದಂತಹ ಯುವ ಆ್ಯಪ್. ಇದು ವಿಶ್ವದಲ್ಲೇ ಪ್ರಥಮ ಬಾರಿಗೆ ಒಂದು ಆ್ಯಪ್ ಬಂದಿದೆ. ಇದನ್ನು ತಂದ ಕೀರ್ತಿ ಪ್ರಶಾಂತ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಾವು ವಾಹಿನಿ ಕಡೆಯಿಂದ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಪ್ರಥಮವಾಗಿ ನಾನು ಪ್ರಶಾಂತ್ ಅವರು ಕೇಳಿದ್ದು, ಏನಿದು ಯುವ ಪೇ, ಹೇಗೆ ಬಂತು ಐಡಿಯಾ, ಯಾಕಾಗಿ ಯುವ ಪೇ? ಓಕೆ, ಸೊ ನಾನು ಆಲ್ಮೋಸ್ಟು 10 ಇಯರ್ಸ್ ಬ್ಯಾಂಗ್ಳೂರಲ್ಲಿದ್ದೆ. ಅದರ ನಂತರ ಊರಿಗೆ ಬಂದು ಏನೋ ಮಾಡ್ಬೇಕಂತೇಳಿ ಅಂತೇಳಿದ್ರೆ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಊರಿಗೆ ಬಂದೆ. ಸೊ ಬಟ್ ಇಲ್ಲಿ ಬಂದ್ಕೊಳ್ಳಿ ಏನು ಸ್ಟಾರ್ಟ್ ಮಾಡೋದು, ಇಲ್ಲಿ ಉಡುಪಿ ಬಂದ್ಕೊಳ್ಳಿ ಎಲ್ಲರೂ ಹೇಳ್ತಾರೆ ಹೋಟೆಲ್ ಬಿಸ್ನೆಸ್ ಇಸ್ ಫೇಮಸ್ ಅಂತೇಳಿ. ಬಟ್ ಉಡುಪಿ ಬಂದಾಗ ನಾನು ಸಡನ್ನಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಷ್ಟು ಅನುಕೂಲವಲ್ಲ. ಹಾಗಾಗಿ ಸ್ವಲ್ಪ ಟೈಮ್ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ. ಸೊ ಆ ಟೈಮಲ್ಲಿ ಕೆಲಸ ಮಾಡುವ ಟೈಮಲ್ಲಿ ನಾನು ಕಾನ್ಫರೆನ್ಸಿಗೆಲ್ಲ ವಿಸಿಟ್ ಆಗ್ತಿದ್ದೆ.
ಸೊ ಆ ಟೈಮ್ ಕಾನ್ಫರೆನ್ಸಿಗೆ ವಿಸಿಟ್ ಆಗಬೇಕಾದ್ರೆ ಪೇಮೆಂಟ್ ಮಾಡಬೇಕಿಲ್ಲ ಅದು ಕಡೆ ಒಂದು ಕಡೆ. ಸೊ ATMಗಳು ಸಿಗ್ತಿರಲಿಲ್ಲ. ಸೊ ಡಿಜಿಟಲ್ ಪೇಮೆಂಟ್ ಮಾಡಬೇಕಾದ್ರೆ ಇಂಟರ್ನೆಟ್ ಎಲ್ಲದಕ್ಕೂ ಬೇಕು. ಇಂಟರ್ನೆಟ್ ಇಲ್ಲ ಅಂತ ಹೇಳಿದ್ರೆ ಏನು ಮಾಡುವಾಗಿಲ್ಲ. ಸೊ ಒಂದೇ ಟ್ರಾನ್ಸಾಕ್ಷನ್ ಫೇಲ್ಯೂರ್ ಆಗುತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟಿಂದ ಅಮೌಂಟು ಡಿಡಕ್ಟ್ ಆಗುತ್ತೆ. ಬಟ್ ಅದನ್ನು ರಿಸೀವ್ ಮಾಡಲಿಕ್ಕೆ ನೀವು ಬ್ಯಾಂಕ್ನವ್ರಿಗೆ ಫೋನ್ ಮಾಡಬೇಕು, ಕಸ್ಟಮರ್ ಕೇರಿಗೆ ಫೋನ್ ಮಾಡಬೇಕು. ಇಟ್ ಈಸ್ ಅ ಹರಾಸ್ಮೆಂಟ್ ಫಾರ್ ದ ಕಸ್ಟಮರ್ಸ್. ಸೊ ಆಲ್ಮೋಸ್ಟ್ 5 to 7 days ವೇಟ್ ಮಾಡಬೇಕಾಗುತ್ತೆ. ಸೊ ಇದೊಂದು ಅಪಾರ್ಚುನಿಟಿ ನೋಡಿಕೊಂಡು ಈಗ ಆಲ್ಮೋಸ್ಟು ಇಂಡಿಯಾದಲ್ಲಿ 70 crores ಪಾಪ್ಯುಲೇಷನ್ನು ಹಳ್ಳಿಗಳಲ್ಲಿರ್ತಾರೆ. ಸೊ ಇವರೆಲ್ಲರೂ ಡಿಜಿಟಲ್ ಅಪಾರ್ಚುನಿಟಿ ಅಂತ ಹೇಳಿದ್ರೆ ದೇರ್ ಇಸ್ ನೋ ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ಹೇಳಿದ್ರೆ ಅವರು ಡಿಜಿಟಲಿ ಬರಲೇ ಇಲ್ಲ ಇನ್ನೂ ಸರ್. ಎಲ್ಲರೂ ಕ್ಯಾಶ್ ಆಗಿ ನಾರ್ಮಲ್ ಕ್ಯಾಶ್ ಆಗಿ ಎಲ್ಲ ಟ್ರಾನ್ಸಾಕ್ಷನ್ ಮಾಡ್ತಿರೋದು. ಸೊ ಇದೊಂದು ಅಪಾರ್ಚುನಿಟಿ ನೋಡಿಕೊಂಡು ನಾನು ಮತ್ತು ನನ್ನ ಮತ್ತೊಬ್ಬರು ಪಾರ್ಟ್ನರ್ ಇದ್ದ ಟೆಕ್ನಿಕಲ್ ಪಾರ್ಟ್ನರು ಶಿವಪ್ರಸಾದ್ ಅಂತೇಳಿ ಸೊ ಒಂದು ಕೂತು ವಿಶ್ಲೇಷಣೆ ಮಾಡಿ ಏನು ಮಾಡ್ಬೋದು, ಇಂಟರ್ನೆಟ್ ಇಲ್ಲ ಅಂತ ಹೇಳಿದ್ರೆ ಏನೂ ಮಾಡೋವಾಗಿಲ್ಲ. ಸೊ ಬಟ್ ಪೇಮೆಂಟಲ್ಲಿ ಏನಾದ್ರು ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ಬೋದು. ಸೊ ಇದರ ಒಂದು ಸ್ಫೂರ್ತಿಯ ಪ್ರಕಾರ ನಾವು ಈ ಆ್ಯಪನ್ನು ಕಂಡುಹಿಡಿದ್ರು. ಸೊ ಅದೇ ಟೈಮ್ನಲ್ಲಿ ಇಂಡಿಯಾದಲ್ಲಿ ಡಿಜಿಟಲ್ ಇಂಡಿಯಾ, ಕ್ಯಾಶ್ಲೆಸ್ ಸೊಸೈಟಿ, ಸ್ಟಾರ್ಟಪ್ ಅಂತ ಹೇಳ್ಕೊಂಡು ಸ್ವಲ್ಪ ಮಾತುಕತೆ ಬರ್ತಿತ್ತು. ಸೊ ಇದರಿಂದ ನಾವು ಮೋಟಿವೇಟ್ ಆಯ್ತು. ಓಕೆ, ಸೊ ಹಾಗಾಗಿ ಉಡುಪಿಯಲ್ಲಿ ಸ್ಟಾರ್ಟಪ್ ಅಂತ ಹೇಳಿದ್ರೆ ಯಾರು ಕೇಳ್ತಿರಲಿಲ್ಲ. ಸೊ ಸ್ಟಾರ್ಟಪ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಸ್ಮಾಲ್ ನ್ಯೂ ಇನ್ನೋವೇಟಿವ್ ಟೆಕ್ನಾಲಜಿ, ಡಿಸ್ಟರ್ಪ್ಟಿಂಗ್ ಟೆಕ್ನಾಲಜಿ ಅಂತೇಳಿ. ಸೊ ಇದರ ಒಂದು ಆಧಾರದ ಮೇಲೆ ನಾನು ಮತ್ತು ಶಿವಪ್ರಸಾದ್ ಅವರು ಒಟ್ಟಿಗೆ ಸೇರಿಕೊಂಡು ಒಂದು ಆ್ಯಪನ್ನು ಬಿಲ್ಡ್ ಮಾಡಿರೋದು. ಓಕೆ ಸರ್, ಆ್ಯಪ್ನ ಬಗ್ಗೆ ಇನ್ನಷ್ಟು ಹೇಳೋ ನಾನು ಭಾಸ್ಕರ್ ಸರಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಸರ್, ಕ್ಯಾಶ್ಲೆಸ್ ನಾನು ಪ್ರಸ್ತುತ ಹೇಳಿದ ಹಾಕಿದ್ರೆ 2016 ಏನು ಡಿಮಾನಿಟೈಸೇಷನ್ ಆಯಿತು, ಅದರ ಮುಂಚೆ ಕ್ಯಾಶ್ಲೆಸ್ ಹೇಗಿತ್ತು, ಮತ್ತು ಪ್ರಧಾನಿ ಮಂತ್ರಿಯವರೇ ಕರೆ ಕೊಡ್ತಾರೆ ಕ್ಯಾಶ್ಲೆಸ್ಸನ್ನು ಯೂಸ್ ಮಾಡಿ, ಆದಷ್ಟು ನಗದು ರಹಿತ ವ್ಯವಹಾರವನ್ನು ಮಾಡಿ ಅಂತೇಳಿ. ಸರ್, ಅಂದಿನ ಕ್ಯಾಶ್ಲೆಸ್ ಮತ್ತು ಇಂದಿನ ಕ್ಯಾಶ್ಲೆಸ್ ನೀವು ಕಂಡುಕೊಂಡಾಗ ಹೇಗಿದೆ? 2015ನೇ ಇಸ್ವಿ ಜುಲೈ 1ನೇ ತಾರೀಕು ದೇಶದ ಹಾಲಿ ಪ್ರಧಾನಮಂತ್ರಿಯವರು ಈ ಒಂದು ದೇಶವನ್ನು ಡಿಜಿಟಲಿ ಟ್ರಾನ್ಸ್ಫಾರ್ಮ್ಡ್ ಇಂಡಿಯಾ ಅಂದರೆ ಕಂಪ್ಲೀಟಾಗಿ ಡಿಜಿಟಲಿ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ನಮ್ಮ ಭಾರತ ದೇಶದಲ್ಲಿ. ಯಾಕಂತ ಹೇಳಿದರೆ ಇವತ್ತಿನ ದಿನ ಎಲ್ಲ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ 95% 95% ಡಿಜಿಟಲ್ ಮೋಡ್ ಮುಖಾಂತರನೇ ಆಗ್ತದೆ. ನಗದು ರಹಿತ ಟ್ರಾನ್ಸಾಕ್ಷನ್ಸು ಜಾಸ್ತಿ ಇರ್ತವೆ. ಅದನ್ನು ನಮ್ಮ ಭಾರತ ದೇಶದಲ್ಲೂ ಅಳವಡಿಸ್ಕೊಳ್ಬೇಕು ಅಂತ 2015ನೇ ಇಸ್ವಿ ಜುಲೈ 1 ಈ ನೋಟ್ ಅಮಾನ್ಯೀಕರಣಕ್ಕಿಂತ ಮುಂಚೆನೆ ಒಂದು ವರ್ಷ ಮುಂಚೆನೆ ಈ ಒಂದು ಕಾರ್ಯಕ್ರಮವನ್ನು ಅವ್ರು ಹಾಕ್ಕೊಂಡಿದ್ರು. ಈ ಕಾರ್ಯಕ್ರಮದ ಪ್ರಕಾರ ಹೇಗಂತ ಹೇಳಿದರೆ ಫೇಸ್ಲೆಸ್, ಪೇಪರ್ಲೆಸ್ ಆ್ಯಂಡ್ ಕ್ಯಾಶ್ಲೆಸ್. ಮುಖ ಹೋಗಿ ಬ್ರಾಂಚಲ್ಲಿ ಕೂತ್ಕೊಂಡು ಅಥವಾ ಶಾಖೆಯಲ್ಲಿ ಕೂತ್ಕೊಂಡು ಎದುರಾದರೂ ಕೂತ್ಕೊಂಡು ಕ್ಯಾಶ್ ತಗೊಳ್ಳೋ ಅಗತ್ಯ ಇಲ್ಲ. ಫೇಸ್ಲೆಸ್, ಪೇಪರ್ಲೆಸ್, ಚೆಕ್ ತಗೊಳ್ಳೋ ಅಗತ್ಯ ಇಲ್ಲ, ಚೆಕ್ ಮುಖಾಂತರ ಹಣ ವರ್ಗಾವಣೆ ಮಾಡುವ ಅಗತ್ಯ ಇಲ್ಲ. ಆಮೇಲೆ ಕ್ಯಾಶ್ಲೆಸ್ ಅಂತ ಹೇಳಿದ್ರೆ ನಿಮಗೆ ಇವತ್ತಿನ ದಿನ ಡೆಬಿಟ್ ಕಾರ್ಡ್ಸ್ ಹೇಳ್ತೀವಿ ಅಥವಾ ಮೊಬೈಲ್ ಆ್ಯಪ್ ಹೇಳ್ತೀವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ನಲ್ಲಿ ನೇರ ಪಾವತಿ ಮಾಡುವಂಥ, ದಟ್ ಇಸ್ ಕಾಲ್ಡ್ ಎಸ್ ಆನ್ಲೈನ್ ಬ್ಯಾಂಕಿಂಗ್. ಹಣವನ್ನು ನೇರ ಪಾವತಿ ಮಾಡುವಂಥ ಒಂದು ಸಿಸ್ಟಮ್ಮು ಇದು ಅಮಾನ್ಯೀಕರಣಕ್ಕಿಂತ ಮುಂಚೆ ಕೂಡ ಇತ್ತು. ಯಾಕಂತ ಹೇಳಿದ್ರೆ ದೇಶದ ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಒಂದಾದಂಥ ಸಿಂಡಿಕೇಟ್ ಬ್ಯಾಂಕ್ ನಮ್ಮ ಬ್ಯಾಂಕಲ್ಲಿ ಸಾಧಾರಣ 2000 ಇಸ್ವಿಯಿಂದಲೇ ಸಾಧಾರಣ 20 ವರ್ಷಗಳಿಂದಲೇ ಈ ಒಂದು ಆನ್ಲೈನ್ ಬ್ಯಾಂಕಿಂಗ್ ಏನಿದೆ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಏನಿದೆ ಇದು ಅವತ್ತಿನಿಂದಲೇ ಚಲಾವಣೆ ಇತ್ತು. ಆದರೆ ಓನ್ಲಿ ಒಂದು ಡಿಫ್ರೆನ್ಸ್ ಏನಂತ ಹೇಳಿದರೆ ಈ ನೋಟ್ ಅಮಾನ್ಯೀಕರಣದ ನಂತರ ಇದರ ಒಂದು ಡಿಜಿಟಲ್ ಇಂಡಿಯಾ ಏನಿದೆ ಅಥವಾ ಡಿಜಿಟಲ್ ಟ್ರಾನ್ಸಾಕ್ಷನ್, ಆನ್ಲೈನ್ ಟ್ರಾನ್ಸಾಕ್ಷನ್ನು ಸಿಕ್ಕಾಪಟ್ಟೆ ಆಗಿದೆ. ಯಾಕಂತ ಹೇಳಿದ್ರೆ 20 ವರ್ಷದ ಮುಂಚೆನೇ ಇತ್ತು ಇದು. ಸಿಂಡಿಕೇಟ್ ಬ್ಯಾಂಕ್ನಲ್ಲಿ, ನಮ್ಮ ಬ್ಯಾಂಕಲ್ಲಿ, ಇನ್ನೂ ಕೆಲವು ಬ್ಯಾಂಕ್ಗಳಲ್ಲಿ 20 ವರ್ಷದ ಕೆಳಗಡೆನೇ ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನುವಂಥದ್ದು ಇತ್ತು. ಆದರೆ ಅದರ ಪ್ರಮಾಣ ಕಡಿಮೆ ಇತ್ತು. ಯಾಕಂದರೆ ಆವಾಗ ನಮಗೆ ಕಾಯ್ದೆಗಳು ಅಷ್ಟೊಂದು ಸ್ಟ್ರಿಕ್ಟ್ ಆಗಿದ್ದಿಲ್ಲ ಯಾವುದು ನಗದು ರಹಿತ ವ್ಯವಹಾರ ಮಾಡಲಿಕ್ಕೆ. ಓಕೆ ಸರ್, ಒಂದು ಕಾಲರ್ ಲೈನಲ್ಲಿ ಇದ್ದಾರೆ ಸರ್, ಅವ್ರನ್ನ ಮಾತಾಡೋಣ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ? ಪೀರ್ ಮೊಹಮ್ಮದ್. ಪೀರ್ ಮೊಹಮ್ಮದ್, ಹೇಳಿ ಸರ್. ಆನ್ಲೈನ್ ಪೇಮೆಂಟ್, ಕ್ಯಾಶ್ಲೆಸ್ ಪೇಮೆಂಟ್ ಏನ್ ಹೇಳ್ತೀರಾ ಸರ್? ಆನ್ಲೈನ್ ಪೇಮೆಂಟ್ ಎಂಬ ಶಬ್ದ ಕೇಳಲಿಕ್ಕೆ ಬಹಳ ಒಳ್ಳೆಯದು. ಆದರೆ ನಮ್ಮಂತ ದೇಶದಲ್ಲಿ ಈಗ ನೋಡಿ, ಒಂದು ಪಟ್ಟಣದಲ್ಲಿ ಕಡಿಮೆ ಅಂತ ಹೇಳಿದ್ರೆ 10 ಬ್ಯಾಂಕಿಗಳಲ್ಲಿ ನಮ್ಮಲ್ಲಿ ನೆಟ್ವರ್ಕ್ ಇರುವುದಿಲ್ಲ. ನೆಟ್ವರ್ಕ್ ಇಲ್ಲದೆ ಜನರು ಹಣವನ್ನು ಪಡೆಯಲಾಗದೆ ಹಿಂದೆ ಹೋಗುವಂತದ್ದು ಬಹಳ ಜಾಸ್ತಿ ಆಗಿದೆ. ATMಗಳು ವರ್ಕ್ ಆಗಲ್ಲ,
ಕೆಲವು ಕಡೆ ಮೊಬೈಲ್ ಟ್ರಾನ್ಸ್ಫರ್ ಕೂಡ ಹಾಗೆ. ಇಂಥದ್ದೆಲ್ಲ ಕಷ್ಟವನ್ನು ಅನುಭವಿಸುವಾಗ ನಮಗೆ ಎಲ್ಲರೂ ಮಾಡ್ತಾರೆ ಅಂತೇಳಿ ನಾವು ಮಾಡ್ಲಿಕ್ಕೆ ಅವಸರವಾಗಿ ಹೊರಟ ರೀತಿ ಇದೆ. ಸರಿ ಸರ್, ಸರಿ 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 ಸರಿ. ಹಿಂದೆ ಹೋಗ್ಬೇಕಾದ್ರೆ ನಿಮ್ಗಿರುವಂತ ಡೌಟ್ ಅಂದ್ರೆ ಯಾಕೆ ನೆಟ್ವರ್ಕ್ ಸಮಸ್ಯೆ, ನೀವು ಏಕೆ ATM ಅಲ್ಲಿ ನೆಟ್ವರ್ಕ್ ಇಲ್ಲ, ಅದು ನಮ್ಮ ಸಿಂಡಿಕೇಟ್ ಬ್ಯಾಂಕ್ ನ ಜನರಲ್ ಮ್ಯಾನೇಜರ್ ಇದ್ದಾರೆ, ಅವರೇ ಹೇಳ್ತಾರೆ ಸರ್. ನಿಮ್ಮ ಡೌಟ್ ಏನು ಇದೆ ಅವರೇ ಕ್ಲಿಯರ್ ಮಾಡ್ತಾರೆ ಸರ್, ಹೇಳಿ. ಇವಾಗ 20 ವರ್ಷಗಳ ಕೆಳಗಡೆ ಗ್ರಾಹಕರ ಸಂಖ್ಯೆ ಬಹಳಷ್ಟು ಕಡಿಮೆ ಇತ್ತು. ಓವರ್ ಎ ಪೀರಿಯಡ್ ಆಫ್ 20 ಇಯರ್ಸ್ ನಮ್ಮಲ್ಲಿ ಗ್ರಾಹಕರ ಸಂಖ್ಯೆ ದುಪ್ಪಟ್ಟು 3 ಪಟ್ಟಷ್ಟಾಗಿದೆ. ಪ್ರತಿಯೊಂದು ಟ್ರಾನ್ಸಾಕ್ಷನನ್ನು ಒಂದು ಮ್ಯಾನ್ಯುವಲ್ ಆಗಿ ಮಾಡುವಂಥ ಪರಿಸ್ಥಿತಿ ಬಹಳ ಕಷ್ಟ. ಆದ್ದರಿಂದ ಈ ಡಿಜಿಟೈಸೇಷನ್ ಏನಂತ ನಮ್ಮ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ, ಇದರಿಂದ ಒಂದು ನಿಮಗೆ ಸಮಯದ ವ್ಯರ್ಥ ಆಗೋದಿಲ್ಲ, ಎರಡನೆಯದು ಜಾಸ್ತಿ ಮಂದಿ ಇದನ್ನು ಉಪಯೋಗಿಸ್ಕೋಬೋದು. ಕೆಲವೊಂದು ಕಡೆ ನೆಟ್ವರ್ಕಿನ ಪ್ರಾಬ್ಲಮ್ ಏನಿರುತ್ತೆ, ಅದು BSNL ಆಗಲಿ ಅಥವಾ ಏರ್ಟೆಲ್ ಆಗಲಿ, ಅವರ ಒಂದು ಯಾವುದೋ ಒಂದು ಮಿಸ್ಟೇಕಿಂದ ಸ್ವಲ್ಪ ಕನೆಕ್ಟಿವಿಟಿ ಪ್ರಾಬ್ಲಮ್ ಇರ್ತದೆ, ಸಂಬಂಧಪಟ್ಟ ಏರಿಯಾಕ್ಕೆ ಮಾತ್ರ. ಇಡೀ ಆಲ್ ಓವರ್ ಒಂದು ಮಾತು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನಿಗೆ, ದೊಡ್ಡ ದೊಡ್ಡ ಫಂಡಮೆಂಟಲ್ ಅವರಿಗೆ ಈ ಇದು ನೆಟ್ವರ್ಕ್ ಅದು ಇದು ಬಹಳ ಪೆಟ್ಟು ಬೀಳುವುದಿಲ್ಲ ನೋಡಿ. ಏನಾದ್ರೂ ನಿನ್ನೆ ಸಿಕ್ಕಿದ ಹಣದಲ್ಲಿ ಅವ ಮನೆ ಕಳಿಸ್ಬೇಕು, ಇವತ್ತು ಪುನಃ ಹೋಗಿ ದುಡಿಬೇಕು. ಇಂತಹ ಪರಿಸ್ಥಿತಿಯಲ್ಲಿ ಅವನ ತಲೆಗೆ ನೆಟ್ವರ್ಕ್ ಎಂಬ ಹೂ ಇಟ್ಟು ಕೂತ್ಕೊಂಡ್ರೆ ಅವ ಹೇಗೆ ಬದುಕುದು? ಸರಿ ಸರಿ. ಅವನಲ್ಲಿ ಹಣ ಇದ್ದು ಕೂಡ ಕಳಿಸ್ಲಿಕ್ಕೆ ಸಾಧ್ಯವಿಲ್ಲ, ಇವತ್ತು ಹೋಗಿ ದುಡಿಲಿಕ್ಕೆ ಸಾಧ್ಯವಿಲ್ಲ. ಅದು ಎಲ್ಲಿ ನಿಲ್ತದೆ? ನಾವು ನೆಟ್ವರ್ಕಿನಲ್ಲಿ ನಮ್ಮ ಬಿಸ್ನೆಸ್ ಮ್ಯಾನ್ಗಳು ಏರ್ ಕಂಡೀಷನ್ ನಲ್ಲಿ ತಿರುಗುವವರು ಅವರನ್ನೇ ಹೊಂದಿಕೊಂಡು ಹೋಗುದಲ್ಲ, ಲೋ ಲೆವೆಲ್ ನಲ್ಲಿ ಇರುವವರು, ಗ್ರಾಮೀಣ ಜನತೆಗೆ ಗ್ರಾಮೀಣ ಜನತೆ ಸಿಟಿಯಲ್ಲಿ ಕೂಡ ದಿವಸಕ್ಕೆ ಒಂದು 500-800 ರೂಪಾಯಿ ದುಡಿದು ತಿನ್ನುವವರು ಇವತ್ತು ನೆಟ್ವರ್ಕ್ ಇಲ್ಲ ಅಂತ ಆ ಬ್ಯಾಂಕಿನಲ್ಲಿ ಅವರು ಟ್ರಾನ್ಸಾಕ್ಷನ್ ಮಾಡಲ್ಲ. ಅವನ್ನು ಇನ್ನೊಬ್ಬರಿಗೆ ಕಳಿಸ್ಬೇಕು, ಅಥವಾ ಎತ್ತ ತಾಯಿಗೆ ತಂದೆಗೆ ಕಳಿಸ್ಬೇಕು, ಅಲ್ಲಿ ಅವನು ಸಾಯಂಕಾಲದವರೆಗೆ ನಿಲ್ಬೇಕಾಗ್ತದೆ ನೆಟ್ವರ್ಕ್ ಬರುವವರೆಗೆ. ಅವನು ಇವತ್ತಿನ ಕೂಲಿ ಎಲ್ಲಿ ಹೋಗ್ಬೇಕು? ಯಾರು ಡಿಜಿಟಲೈಸ್ ಮಾಡಿದ್ದಾರೆ ಅವರು ಕೊಡ್ತಾರಾ? ಓಕೆ ಸರ್, ಓಕೆ ಓಕೆ ಓಕೆ. ಇದೆಲ್ಲ ಒಳ್ಳೆ ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್. ಸರ್ ಅವರು ಹೇಳೋ ಪ್ರಕಾರ ದಿನಗೂಲಿ ನೌಕರ, ದಿನ ದುಡಿದವನು ಅವನಿಗೆ ಎಲ್ಲ ಮನೆಗೆ ಕಳಿಸಬೇಕು. ಆದರೆ ದಿನಗೂಲಿಯವರು ಪ್ರತಿದಿನ ಹಣವನ್ನು ರವಾನೆ ಮಾಡುವ ಬಹಳ ಕಷ್ಟ. ಮತ್ತೆ ನಾವು ನೋಡಿದ್ದೀವಿ, ಎಲ್ಲಾದರೂ ತಿಂಗಳಿಗೆ ಒಂದ್ಸಲ ಆ ದುಡಿದನ ಹಣವನ್ನು ತಿಂಗಳಿಗೆ ಒಂದ್ಸಲ ಬ್ಯಾಂಕಲ್ಲಿ ಅವರು ಹೇಳಿದರೆ ಅದನ್ನು ಚಲಾವಣೆ ಅದನ್ನು ಕಳಿಸ್ಲಿಕ್ಕಾಗತ್ತೆ. ಅಥವಾ ಅವರು ಇಂಟರ್ನೆಟ್ ಬ್ಯಾಂಕಿಂಗ್, ಇವತ್ತಿನ ದಿನ ನೋಡಿ ಮೊಬೈಲ್ ಬ್ಯಾಂಕಿಂಗ್ ಏನಿದೆ, ಮೊಬೈಲ್ ಪ್ರತಿಯೊಬ್ಬನು ಸಾಮಾನ್ಯ ಪ್ರಜೆ ಹಳ್ಳಿಯಲ್ಲಿರುವವರು ಕೂಡ ಇವತ್ತು ಮೊಬೈಲಲ್ಲಿ ಸಾಕಷ್ಟು ರೀತಿಯಲ್ಲಿ ಅದನ್ನು ಉಪಯೋಗಿಸುವಂಥದ್ದು ಕಲ್ತ್ಕೊಂಡಿದ್ದಾರೆ. ಅವರು ಅನ್ಎಜುಕೇಟೆಡ್ ಸ್ವಲ್ಪ ಇರ್ಬೋದು, ಆದರೆ ಯಾವುದೇ ರೀತಿಯ ಆ್ಯಪ್ಸ್ ಬೇಕು ಅಂತ ಹೇಳಿದರೆ ಮೊಬೈಲ್ ಅನ್ನು ಬಹಳಷ್ಟು ರೀತಿಯಲ್ಲಿ ಅವರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಆದ್ದರಿಂದ ಮೊಬೈಲ್ ಬ್ಯಾಂಕಿಂಗ್ ಸಿಸ್ಟಮ್ ಕೂಡ ಸಿಂಡಿಕೇಟ್ ಬ್ಯಾಂಕಲ್ಲಿದೆ, ಅದಕ್ಕೂ ಇಂಟರ್ನೆಟ್ ಬೇಕಾಗ್ತದೆ. ಆದರೆ ನಮ್ಮ ಬ್ಯಾಂಕಲ್ಲಿ ಈಗ ಈ ಇಂಟರ್ನೆಟ್ ಇಲ್ಲದೆ ವ್ಯವಹಾರ ಮಾಡುವಂಥದ್ದನ್ನು ಕೂಡ ನಾವು ಅನ್ವೇಷಣೆ ಮಾಡ್ತಾ ಇದ್ದೀವಿ. ಬಟ್ ಅದು ಸ್ವಲ್ಪ ಸಮಯ ತಗೊಳ್ತದೆ, ಯಾಕಂದರೆ ನಾವು ದೇಶದ 4200 ಶಾಖೆಗಳಲ್ಲಿ ಅದನ್ನು ನಾವು ಅಳವಡಿಸಿಕೊಳ್ಬೇಕು ಅಂದರೆ ಸಾಕಷ್ಟು ನಿಯಮಗಳನ್ನು ಪಾಲಿಸಬೇಕಾಗ್ತದೆ. ಓಕೆ ಸರ್, ಓಕೆ. ಈಗ JP ರಾವ್ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ, ಬ್ಯಾಂಕಿಂಗ್ ಸೆಕ್ಟರ್ ಹೇಳಿದ್ದಾರೆ ಅವರು 20 ವರ್ಷದಿಂದ ಆನ್ಲೈನ್ ಇದೆ, ಆದರೆ ಜನರಿಗೆ ಪರಿಚಯ ಆದದ್ದೇ ಈ ನೋಟ್ ಅಮಾನ್ಯೀಕರಣ ಆದಂತ. ಸರ್ ನಿಮ್ಮಲ್ಲಿ ನಾನು ಆ್ಯಪ್ನ ಬಗ್ಗೆ ಕೇಳಿದ್ದಾರೆ, ನೋಟ್ ಅಮಾನ್ಯೀಕರಣ ಆಗೋ ಮುಂಚೆಗಳು ಆ್ಯಪ್ಗಳು ಹೇಗೆ ಯೂಸ್ ಆಗ್ತಿತ್ತು, ಅದು ಬಂದ ನಂತರ ಪೇಟಿಎಂ ಇರ್ಬೋದು, ಗೂಗಲ್ ಪ್ಲೇ, ಫ್ರೀ ಚಾರ್ಜ್, ಅದು ಇದನ್ನು ತುಂಬಾ ಸಾಕಷ್ಟು ಜನರಿಗೆ ಪರಿಚಯ ಆಗ್ಬೇಕು. ಈ ಆ್ಯಪಿನ ಬಗ್ಗೆ ಅಂದರೆ ಅಮಾನ್ಯೀಕರಣ ಮುಂಚೆ ಕೂಡ ನಮ್ಮಲ್ಲಿ ಏನಾಗಿದೆ, ಎಜುಕೇಟೆಡ್ ಕ್ಲಾಸ್ ಭಾಳ ಹೈಗಿದೆ, ಎಲ್ಲರೂ ಟೆಕ್ನಿಕಲಿ ಎಲ್ಲರೂ ಕಾಂಪಿಟೆಂಟ್, ಟೆಕ್ನಿಕಲಿ ಕ್ವಾಲಿಫೈಡ್. ಈಗ ನಾವು ನೋಡೋದ್ರೆ 10 ವರ್ಷದಿಂದ ನೋಡೋದಾದ್ರೆ ಪ್ರತಿಯೊಬ್ಬರು ಕಾರ್ಡ್ ಮೂಲಕವೇ ಎಲ್ಲ ಪೇಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ, ಬ್ಯಾಂಕಿಗೆ ಹೋಗೋದಿಲ್ಲ. ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಆರ್ ವೆರಿ ಕಾಮನ್ ಮುಂಚಿನಲ್ಲೂ. ಹಾಗಾಗಿ ಅದು ಅಲ್ಲಿಂದ ಕಂಟಿನ್ಯೂಸ್ ಆಗ್ತಾನೇ ಇದೆ, ಯಾರಿಗೂ ಅದರ ಬಗ್ಗೆ ಕಂಪ್ಲೇಂಟ್ ಇಲ್ಲ. ಈಗ ನಾವು ಈ ಆ್ಯಪನ್ನು ಎಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಅವ್ರು ಹೇಳಿದ್ರಲ್ಲ ಇಂಟರ್ನೆಟ್ ಸಿಗ್ತಾ ಇಲ್ಲ ಅಂತ, ದಿಸ್ ಪ್ರಿಸೈಸ್ಲಿ ದ ರೀಸನ್. ನಾವು 30% ಆಫ್ ಲೇಬರ್ ರೂರಲ್ ಪ್ಲೇಸಸ್ ಇನ್ ಇಂಡಿಯಾ ಸ್ಟಿಲ್ ಅವ್ರ ಹತ್ರ ಏನು ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾದರೆ ಈ ಆ್ಯಪ್ ಇದೆಲ್ಲ ಇದು ಸ್ಪೆಸಿಫಿಕಲಿ ಟಾರ್ಗೆಟೆಡ್. ಯಾಕಂದರೆ ವೆನ್ ಐ ಟಾಕ್ ಟು ಪ್ರಶಾಂತ್, ಅದು ಯಾವ ರೀತಿಯಲ್ಲಿ ನೀವು ಮಾಡ್ತೀರಿ ಅಂತ ಹೇಳಿದ್ರೆ, ನನಗೆ ಇಂಟರ್ನೆಟ್ ಇಲ್ಲದೆ ಮಾಡ್ತೀರಿ ಅಂತಲ್ಲ ಆಯಿತು. ಇಂಟರ್ನೆಟ್ ಇಲ್ಲದೆ ಮಾಡಿದ್ರೆ ಎಲ್ಲಿ ಮಾಡ್ತೀರಿ ಅಂತೇಳಿ, ರೂರಲಲ್ಲಿ ಮಾಡ್ತೇನೆ ಅಂತ. ಓಕೆ, ಹಳ್ಳಿಗಳು ಮಾಡ್ತಾರೆ, ಅಬ್ಸಲ್ಯೂಟ್ಲಿ ವಂಡರ್ಫುಲ್. ಸೊ ಐ ಸೆಡ್ ಐ ಕ್ಯಾನ್ ಜಾಯಿನ್ ಅಪ್ ವಿತ್ ದಿಸ್ ಆ್ಯಂಡ್ ವಿ ಕ್ಯಾನ್ ಸ್ಟಾರ್ಟ್ ಅಂತೇಳಿ. ಹಳ್ಳಿಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 90% ಇಸ್ ಅ ಲೇಬರ್ ಕ್ಲಾಸ್.
ಅನ್ಆರ್ಗನೈಸ್ಡ್ ಸೆಕ್ಟರ್. ಅಲ್ಲಿ ಏನು ಮಾಡ್ತಾರೆ, ಡೈಲಿ ವೇಜಸ್ ಬರ್ತದೆ, ಅದನ್ನ ಎಲ್ಲ ತಿಂದ ಕುಡ್ದ ಏನೋ ಖರ್ಚು ಮಾಡ್ಕೊಂಡು ಮಾಡ್ತಾರೆ. ಆದರೆ ಉಳ್ದದ್ದು ಅವ್ರು ಎಲ್ಲಿಗಾದ್ರೆ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಈಗ ಡಿಜಿಟಲ್ ಎಲ್ಲ ಕಡೆ ಬರ್ತಾ ಇರೋದ್ರಿಂದ, ಇದು ಇಂಟರ್ನೆಟ್ ಇಲ್ಲದೆ ನಾವು ಮಾಡ್ಲಿಕ್ಕೆ ಆಗೋದ್ರಿಂದ ಈ ಟ್ರಾನ್ಸಾಕ್ಷನನ್ನು ನಾವು ಡಿಜಿಟಲೈಸ್ ಮಾಡಲಿಕ್ಕೆ ಇದು ಸಾಧ್ಯವಾಗುತ್ತೆ ಕ್ಯಾಶ್ಲೆಸ್ ಸೊಸೈಟಿಯಲ್ಲಿ. ಹಾಗೆ ವಿ ಹ್ಯಾವ್ ಎನ್ ಅವೆನ್ಯೂ ವಿಚ್ ಇಸ್ ಕ್ರಿಯೇಟೆಡ್. ಈಗ ಪೇಟಿಎಮ್ ಆಗಲಿ ಅದು ಗೂಗಲ್ ಪೇ ಯಾರು ಕೂಡ ಈ ಏರಿಯಾ ಟಚ್ ಮಾಡಲಿಕ್ಕೆ ಆಗಲಿಲ್ಲ, ವಿಚ್ ಪ್ರಶಾಂತ್ ಈಸ್ ಟಚಿಂಗ್. ಸೊ 30% ಆಫ್ ದ ರೂರಲ್ ಪೀಪಲ್ ಅಲ್ಲೆಲ್ಲ ಹೋಗಿ ಮಾಡಬೇಕಾದ್ರೆ ನಾವು ಅದನ್ನು ಟೆಸ್ಟ್ ಮಾಡ್ತಾ ಇದ್ದೇವೆ, ಎಲ್ಲೆಲ್ಲಿ ಇಂಟರ್ನೆಟ್ ಇಲ್ವಾ ಅಲ್ಲೆಲ್ಲ ಹೋಗಿ ಮಾಡಿ ಅಂತೇಳಿ. ಅದು ಸಕ್ಸಸ್ಸು ಆಗ್ತದೆ, ಆಗ್ತದೆ 100% ಅದನ್ನು ಮಾರ್ಕೆಟ್ ಮಾಡ್ತಾ ಹೋದ್ರೆ. ಆದರೆ ಅಲ್ಲಿ ನಮಗೆ ಮೊದಲು ಚಾಲೆಂಜ್ ಇರೋದು ಅವರನ್ನು ಕ್ಯಾಶಿಂದ ಇದಕ್ಕೆ ಕನ್ವರ್ಟ್ ಮಾಡೋದು ಹೇಗೆ ಅಂತೇಳಿ. ವೈ ಐ ಶುಡ್ ಯೂಸ್. ನಮ್ಮ ಚಾಲೆಂಜ್ ಇರೋದು ಈಗ ಏನಂತ ಹೇಳಿದ್ರೆ, ಈಗ ನಾನು ಕ್ಯಾಶ್ ಕೊಟ್ಟು ತಗೊಳ್ತೇನೆ, ಒಂದು 50 ರೂಪಾಯಿ ಕೊಟ್ಟು ತಗೊಂಬರ್ತೀನಿ, ನಾನು ಯಾಕೆ ಯೂಸ್ ಮಾಡಬೇಕು ಅಲ್ವಾ? ಆಗ ನಾವು ಹೇಳೋದು, ನಾವು ಡಿಸ್ಕಸ್ ಮಾಡಿದ ಹೇಗೆ ಅಂತ ಹೇಳಿದ್ರೆ, ಅವ ದಿನಕ್ಕೆ ಒಂದು 500 ರೂಪಾಯಿ ಅಂಗಡಿಯವ ಮಾಡಿದರೆ, ಒಂದು 100 ರೂಪಾಯಿ ಆದರೂ ನೀನು ಇಲ್ಲಿಗೆ ಇದರಿಂದ ಮಾಡಿದರೆ, ಟ್ರಾನ್ಸಾಕ್ಷನ್ ಮಾಡಿದರೆ, ಆಗ ನಿನ್ನ ಹತ್ರ ಒಂದು ಫಿನಾನ್ಷಿಯಲ್ ಫುಟ್ ಪ್ರಿಂಟ್ ಇರ್ತದೆ. ಅಂದರೆ ನಿನ್ನ ರೆಕಾರ್ಡ್ ಇಷ್ಟು ಬರ್ತದೆ. ಯು ವಿಲ್ ಬಿ ವ್ಯಾಲ್ಯೂಡ್ ಟ್ಯಾಕ್ಸ್ ಪೇಯರ್. ಯಾಕೆಂದರೆ ಫ್ಯೂಚರಲ್ಲಿ ಎವ್ರಿಬಡಿ ಈಸ್ ಅಕೌಂಟೆಡ್ ಫಾರ್ ಅಲ್ವಾ? ಪ್ರತಿಯೊಬ್ಬರು ಟ್ಯಾಕ್ಸ್ ಪೇ ಮಾಡಲೇಬೇಕಾಗುತ್ತೆ, ಮತ್ತು ಯಾರಿಗೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಸ್ವಲ್ಪ ಅಂಶ ಆದರೂ ನೀವು ಅದಕ್ಕೆ ಕನ್ವರ್ಟ್ ಮಾಡಿದರೆ, ಇಡೀ ಈಗ ಬಿಗ್ಗೆಸ್ಟ್ ಅಸೆಟ್ ಈಗ ಪ್ರಶಾಂತ್ ಹ್ಯಾಸ್ ಗಾಟ್ ದ ಪಂಚಾಯತ್. ಪಂಚಾಯತಿಗೆ ಹ್ಯಾಸ್ ಗಾಟ್ ದ ಪರ್ಮಿಷನ್ ಟು ಡೂ ಇಷ್ಟು 159 ಪಂಚಾಯತ್ ಎಟ್ ಪ್ರೆಸೆಂಟ್. ಪಂಚಾಯತ್ ಇದೆಲ್ಲ ಪೇಮೆಂಟ್ಗಳನ್ನು ಇದ್ರ ಥ್ರೂ ಮಾಡಬೇಕಂತೇಳಿ ಈಗ ಅವರಿಗೊಂದು ಅವಕಾಶ ಸಿಕ್ಕಿದೆ. ಪಂಚಾಯತಿಂದ ವಿ ವಾಂಟ್ ಟು ಕನ್ವರ್ಟ್ ಇಟ್ ಇನ್ ದ ಶಾಪ್ಸ್. ಒಂದು ಪಂಚಾಯತಿ ಏರಿಯಾದಲ್ಲಿ ಇರ್ತದಲ್ಲ ಹಾಗೆ. ಆಗ ಜನಗಳಲ್ಲಿ ಏನಾಗ್ತದೆ, ಆಟೋಮೆಟಿಕಲಿ ದೇ ಸ್ಟಾರ್ಟ್ ಯೂಸಿಂಗ್ ಇಟ್. ಅದು ಕನ್ವರ್ಷನ್ ಆಗಲಿಕ್ಕೆ ವಿ ಆರ್ ವರ್ಕಿಂಗ್ ಫಾರ್. ಸರಿ ಸರಿ, ಇನ್ನಷ್ಟು ಚರ್ಚೆ ವಿಶ್ಲೇಷಣೆ ಮಾಡೋ ಸಣ್ಣ ವಿರಾಮದ ನಂತರ. ವೀಕ್ಷಕರೇ, ಕ್ಯಾಶ್ಲೆಸ್ ದುನಿಯಾ ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮದ ನಂತರ ಇನ್ನಷ್ಟು ಚರ್ಚೆ ಮುಂದುವರುತ್ತೆ. ವೀಕ್ಷಕರೇ, ಕ್ಯಾಶ್ಲೆಸ್ ದುನಿಯಾ ಈ ವಿಶೇಷ ನೇರ ಪ್ರಸಾರಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನೊಂದಿಗೆ 3 ಅತಿಥಿಗಳು, ಸಿಂಡಿಕೇಟ್ ಬ್ಯಾಂಕ್ನ ಜನರಲ್ ಮ್ಯಾನೇಜರ್ ಅಂತ ಭಾಸ್ಕರ್ ಹಂದೆ ಅವರು, ಹಾಗೂ ಯುವಪೇಯ ಆವಿಷ್ಕರಿಸಿದಂಥ ಪ್ರಶಾಂತ್ ಅವರು, ಹಾಗೂ JP ರಾವ್ ಆ್ಯಪ್ ಕನ್ಸಲ್ಟೆಂಟ್. ಮೂವರಿಗೂ ಅತಿಥಿಗಳು ಮತ್ತೊಮ್ಮೆ ನಾನು ಸ್ವಾಗತ ಮಾಡ್ತೇನೆ. ನಾನು ಪ್ರಶಾಂತಲ್ಲಿ ಮತ್ತೊಮ್ಮೆ ಕೇಳಲಿಕ್ಕೆ ಇಷ್ಟಪಡ್ತೇನೆ, ಯಾವುದೇ ಒಂದೇ ಆ್ಯಪ್ ಯೂಸ್ ಮಾಡ್ಬೋದು ನಾವು, ಇಂಟರ್ನೆಟ್ ಬೇಕೇ ಬೇಕು. ಪೇಮೆಂಟ್ ಆ್ಯಪ್ ಅಂತಲ್ಲ, ನಾನು ಒಂದು ವಾಟ್ಸಪ್ ಯೂಸ್ ಮಾಡಬೇಕಾ, ಫೇಸ್ಬುಕ್ ಯೂಸ್ ಮಾಡಬೇಕಾ, ಆ್ಯಪ್ ಬೇಕೇ ಬೇಕು. ಅಂದರೆ ಮತ್ತೆ ಡೇಟಾ ಬೇಕೇ ಬೇಕು, ಇಂಟರ್ನೆಟ್ ಬೇಕೇ ಬೇಕು. ನಿಮ್ಮ ಯುವಪೇಯಲ್ಲಿ ಇಂಟರ್ನೆಟ್ ಇಲ್ಲದೆ ನೀವು ಪೇಮೆಂಟ್ ಮಾಡ್ತೀರಿ, ಪೇಮೆಂಟ್ ಆಗುತ್ತೆ ಅಂತ ಹೇಳ್ತೀವಿ. ಹೇಗೆ ಇದು ವರ್ಕ್ ಆಗುತ್ತೆ? ಇದು ನನಗೆಲ್ಲ ಸಾಮಾನ್ಯ ಜನರಿಗೋಸ್ಕರ ಇದೇ ಒಂದೇ ಡೌಟ್ ಇದೆ, ಹೇಗೆ ಇಂಟರ್ನೆಟ್ ಇಲ್ಲದೆ ಯಾವ ಆ್ಯಪ್ ಕೂಡ ಹೇಗೆ ಯೂಸ್ ಆಗುತ್ತೆ? ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾರ್ಮಲಿ ಇರುವ ಆ್ಯಪಲ್ಲಿ ಸೊ ಒಂದು ಅಮೌಂಟ್ ಅಥವಾ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ದೇ ವಿಲ್ ಕನೆಕ್ಟ್ ಡೈರೆಕ್ಟ್ ಬ್ಯಾಂಕ್. ಸೊ ಅಂತ ಹೇಳಿದ್ರೆ ಯೂಸರ್ ಮೊಬೈಲಿಂದ ಡೇಟಾ ಬ್ಯಾಂಕ್ ಸರ್ವರಿಗೆ ಅಲ್ಲಿ ಹೋಗಿ ಅಲ್ಲಿ ಅಥೆಂಟಿಕೇಶನ್ ಆಗುತ್ತೆ, ಈಸ್ ಅ ರೈಟ್ ಯೂಸರ್ ಅಥವಾ ರಾಂಗ್ ಯೂಸರ್ ಅಂತ. ಸೊ ಬಟ್ ಅಲ್ಲಿ ಬ್ಯಾಂಕ್ ಸರ್ವರಿಗೆ ಹಿಟ್ ಆಗಬೇಕಾದ್ರೆ ನಿಮಗೆ ಇಂಟರ್ನೆಟ್ ಬೇಕೇ ಬೇಕು. ಅಂದ್ರೆ ನಮ್ಮ ಆ್ಯಪ್ ಇಂದ ಬ್ಯಾಂಕ್ ಅಂದ್ರೆ ಅಥೆಂಟಿಕೇಶನ್ ಆಗಬೇಕು. ಸೊ ನಾನೀಗ 1,000 ರೂಪಾಯಿ ಟ್ರಾನ್ಸ್ಫರ್ ಮಾಡಬೇಕು, ನನ್ನ ಬ್ಯಾಂಕ್ ಅಲ್ಲಿ ಅಮೌಂಟ್ ಅಲ್ಲಿ ಇದೆಯಾ ಇಲ್ವಾ ಅಂತ ಹೇಳಿ, ಆಯ್ತಾ? ಬಟ್ ಅದನ್ನು ವೆರಿಫೈ ಮಾಡಲಿಕ್ಕೆ ನಿಮಗೆ ಇಂಟರ್ನೆಟ್ ಬೇಕೇ ಬೇಕು. ಸೊ ನಾವೇನು ಮಾಡಿದೇವೆ ಅಂತ ಹೇಳಿದ್ರೆ, ವಿ ಹ್ಯಾವ್ ಸೆಟ್ ಅಪ್ ಅ ಕ್ಲೌಡ್, ಅಂದರೆ ಬ್ರಿಡ್ಜ್. ಸೊ ಒಂದು ಬ್ರಿಡ್ಜ್ ಏನಿರುತ್ತೆ, ಎರಡು ಕನೆಕ್ಟಿವಿಟಿ ಏನಿರುತ್ತೆ ಅದಕ್ಕೆ ಕನೆಕ್ಟಿವಿಟಿ, ಅಂದರೆ ಡಿಸ್ಕಂಟಿನ್ಯೂಟಿ ಇದ್ದರೆ ಅದು ಕಂಟಿನ್ಯೂ ಮಾಡುತ್ತೆ ಅಂತ ಹೇಳಿ. ಇಲ್ಲಿ ನಮ್ಮ ಸಿಸ್ಟಮ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ಸತಿ ಇಂಟರ್ನೆಟ್ ಇದೆಯಾ ಅಂತ ಚೆಕ್ ಮಾಡುತ್ತೆ. ಸೊ ಯಾಕಂದರೆ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ನಿಮಗೆ ರಿಲಯಬಲ್ ಇಂಟರ್ನೆಟ್ ಕನೆಕ್ಟಿವಿಟಿ ಬೇಕು, ಇದರ 3G ಇರಬೇಕು, ಇಲ್ಲಾಂದ್ರೆ 4G ಇರಬೇಕು. ಬಟ್ ಈಗಿನ ಕಾಲದಲ್ಲಿ ನೋಡಿದ್ರೆ 3G ಅಂದ್ರೆ ಒಂದೇ, 4G ಅಂದ್ರೆ ಒಂದೇ. ಇಟ್ ಈಸ್ ಲೈಕ್ ಅ 2G ಸಮ್ ಟೈಮ್, ಯಾಕಂದರೆ ಟ್ರಾಫಿಕ್ ಇಶ್ಯೂ. ಸೊ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಇಂಟರ್ನೆಟ್ ಇದೆ ಅಲ್ವಾ ಅಂತ ನೋಡ್ತೇವೆ. ಸೊ ಇಂಟರ್ನೆಟ್ ಇದ್ರೆ ನಾರ್ಮಲ್ ಆಗಿ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿಬಿಡುತ್ತೆ. ಅಂದ್ರೆ ಮೊಬೈಲಲ್ಲಿ ಇಂಟರ್ನೆಟ್ ಇದೆಯಲ್ಲ ಅಂತ ನೀವು ಚೆಕ್ ಮಾಡ್ತೀರಾ ಬ್ಯಾಕ್ ಎಂಡ್ ಅಲ್ಲಿ ಸಿಸ್ಟಮ್. ಸೊ ಇಂಟರ್ನೆಟ್ ಇದ್ರೆ ನಾರ್ಮಲ್ ಆಗಿ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿಬಿಡುತ್ತೆ. ಒಂದು ವೇಳೆ ಇಂಟರ್ನೆಟ್ ಇಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕ್ ಬ್ಯಾಕ್ ಎಂಡ್ ಅಲ್ಲಿ ನಾವು ಎನ್ಕ್ರಿಪ್ಟೆಡ್ ಡೇಟಾ ಅಂತ ಹೇಳಿದ್ರೆ
ಡೇಟಾ ಅಂತ ಹೇಳಿದ್ರೆ ಮೇ ಬಿ ಇಟ್ ಇಸ್ ಅ ಮೆಸೇಜ್ SMS ಸಿಸ್ಟಮ್. ಸೊ ಬಟ್ ಎನ್ಕ್ರಿಪ್ಷನ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಸೆಕ್ಯೂರ್ಡ್ ವೇ. ಈಗ ನಾರ್ಮಲ್ ಟೆಕ್ಸ್ಟ್ ಮೆಸೇಜಿಗೂ ಎನ್ಕ್ರಿಪ್ಷನ್ ಮೆಸೇಜಿಗೂ ಟೋಟಲಿ ಡಿಫ್ರೆನ್ಸ್ ಇದೆ. ಸೊ ಈಗ ನಾರ್ಮಲಿ ನಾನೀಗ ಪ್ರಶಾಂತ್ ಅಂತ ಹೇಳ್ಬೋದು, ಬಟ್ ನಾನು ಎನ್ಕ್ರಿಪ್ಷನ್ ಮಾಡಿದ ಕೂಡ ಅದನ್ನು ಆ ಡೇಟಾವನ್ನು ಯಾರಿಗೂ ರೀಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಾವೇನು ಮಾಡ್ತೀವಿ, ಎನ್ಕ್ರಿಪ್ಟೆಡ್ ಡೇಟಾವನ್ನು ನಮ್ಮ ಸರ್ವರಿಗೆ ಕಳಿಸ್ತೇವೆ. ಇಟ್ಸ್ ಅ ಬ್ರಿಡ್ಜ್. ಸೊ ಅಲ್ಲಿ ನಮ್ಮ ಸರ್ವರಿಗೆ ಮತ್ತು ಯೂಸರಿಗೆ ಇಂಟರ್ನೆಟ್ ಬೇಡ, ಇಟ್ ಇಸ್ ಎನ್ಕ್ರಿಪ್ಟೆಡ್ ಡೇಟಾ ಥ್ರೂ ಅಂತ ಕನೆಕ್ಟ್ ಆಗುತ್ತೆ. ಒಂದ್ಸತಿ ನಮ್ಮ ಸರ್ವರಿಂದ ಸರ್ವರಿಗೆ ಬಂದ ಕೂಡಲೇ ಅಲ್ಲಿಂದ ಬ್ಯಾಂಕ್ ಸರ್ವರು ಆನ್ಲೈನ್ ಕಮ್ಯುನಿಕೇಷನ್ ಆಗುತ್ತೆ. ಸೊ ಇಟ್ ಇಸ್ ಆನ್ಲೈನ್ ಚಾನಲ್. ಸೊ ನಮ್ಮ ಸರ್ವರಲ್ಲಿ ಬಂದು ಅಲ್ಲಿ ಡೇಟಾ ಎನ್ಕ್ರಿಪ್ಷನ್ ಡಿಕ್ರಿಪ್ಟ್ ಆಗುತ್ತೆ, ವೆರಿಫೈ ಆಗುತ್ತೆ ಈಸ್ ಅ ರೈಟ್ ಯೂಸರ್ ಅಲ್ವಾ ಅಂತೇಳಿ. ನಾವು ಅಲ್ಲಿಂದ ಆ ಡೇಟಾವನ್ನು ಬ್ಯಾಂಕಿಗೆ ಪಾಸ್ ಮಾಡ್ತೇವೆ. ಸೊ ಬ್ಯಾಂಕ್ನವ್ರು ಅಥೆಂಟಿಕೇಶನ್ ಮಾಡ್ತಾರೆ. ಸೊ ಬ್ಯಾಂಕ್ನವರು ಓಕೆ ಅಂತ ಹೇಳ್ಕೊಂಡು ನಮ್ಮ ಸರ್ವರಿಗೆ ಬರುತ್ತೆ, ಅಲ್ಲಿಂದ ನಾವು ರೈಟ್ ಅಂತ ಹೇಳ್ಕೊಂಡು ಕಸ್ಟಮರಿಗೆ ಕಳಿಸ್ತೇವೆ. ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ದ ಮಾಡೆಲ್. ಅಂದ್ರೆ ನನ್ನ ಮೊಬೈಲ್ ಇಂದ ನಿಮ್ಮ ಸರ್ವರ್ಗೆ ಬರುವ ತನಕ ಇಂಟರ್ನೆಟ್ ಬೇಡ. ಅಂದ್ರೆ ನಿಮ್ಮ ಸರ್ವರ್ ಅಲ್ಲಿ ಸಹ ಇಂಟರ್ನೆಟ್ ಇರುತ್ತೆ, ಬ್ಯಾಂಕ್ ಸರ್ವರ್ ಅಲ್ಲಿ ಇಂಟರ್ನೆಟ್, ನಿಮ್ಮಿಬ್ಬರಲ್ಲಿ ಬ್ರಿಡ್ಜ್ ಕ್ರಿಯೇಟ್ ಆಗಿ ನನಗೆ ಪೇಮೆಂಟ್ ಬರುತ್ತೆ. ಹೀಗೆ ಮತ್ತೆ ಇನ್ಕ್ರಿಪ್ಷನ್ ಡೇಟಾ ಅಂತ ಹೇಳಿದ್ರೆ ಎಷ್ಟು ಸೆಕ್ಯೂರ್ ಆಗಿದೆ? ಯಾರಾದ್ರೂ ಹ್ಯಾಕ್ ಮಾಡಬಹುದಾ? ಇನ್ ಕೇಸ್ ನೀವು ಹೇಳಿದ್ರೆ ಇಂಟರ್ನೆಟ್ ಇಲ್ಲದೆ ಟೆಕ್ಸ್ಟ್ ಮೆಸೇಜ್ ಇಲ್ಲಿ ಏನ ಟೆಕ್ಸ್ಟಿಂಗ್ ಅಂತ ಹೇಳಿ, ಅದರಲ್ಲಿ ಎಲ್ಲಾದ್ರೂ ಹ್ಯಾಕ್ ಆಗೋ ಚಾನ್ಸಸ್ ಇದೆಯಾ? ಸೊ ಈಗ ಮಾರ್ಕೆಟ್ ಅಲ್ಲಿ ಅಂತ ಹೇಳಿದ್ರೆ ಈಗ ಗ್ಲೋಬಲ್ ಅಲ್ಲಿ ಯೂಸ್ ಮಾಡ್ತಿರೋ SHA-512 ಅಂತೇಳಿ, ಇಟ್ ಇಸ್ ಎನ್ಕ್ರಿಪ್ಷನ್ ಅಂತ ಹೇಳಿದ್ರೆ ಒಂದು ಕ್ಯಾರೆಕ್ಟರ್ 512 ಅಂತ ಹೇಳಿದ್ರೆ ಒಂದು ಆಲ್ಫಾಬೆಟ್, ಅದನ್ನ ನೀವು ಸೆಂಡ್ ಮಾಡ್ಬೇಕಾದ್ರೆ ಅದನ್ನು 512 ಕ್ಯಾರೆಕ್ಟರ್ಸ್ ಆಗುತ್ತೆ. ಸೊ ಆ ರೀತಿ ಬರುತ್ತೆ. ಸೊ ನಾನೀಗ ಒಂದು ಕಮ್ಯುನಿಕೇಶನ್ ಡೇಟಾ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಇಟ್ ಇಸ್ ಅ ಜಂಬಲ್, ನೋ ಒನ್ ಕ್ಯಾನ್ ರೀಡ್ ಇಟ್. ಯಾಕಂತ ಹೇಳಿದ್ರೆ ಅಲ್ಲಿ ಕ್ಯಾರೆಕ್ಟರ್ ಅಂದ್ರೆ 512 ಕ್ಯಾರೆಕ್ಟರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಯ್ ಅಂತ ಹೇಳಿದ್ರೆ 512 ಕ್ಯಾರೆಕ್ಟರ್ ಗೆ ಇಂಟು 3 ಟೈಮ್ಸ್. ಎಸ್, ಆ ರೀತಿ ಆಗುತ್ತೆ. ಹಾಗೆ ಇರಬೇಕಾದ್ರೆ ಏನಾಗುತ್ತೆ, ನಿಮ್ಗೆ ಆ ಡೇಟಾ ರೀಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿಗ ಏನು ಹೇಳ್ತಿರೋದು, ಹ್ಯಾಕ್ ಆಗತ್ತೆ ಅಂತ ಹೇಳ್ತಾರೆ ಜನಗಳು. ಸೊ ಹ್ಯಾಕ್ ಆಗಬೇಕಾದ್ರೆ ಒಂದು ಸೋರ್ಸ್ ಆಫ್ ದ ಕೋಡ್ ಎಲ್ಲಿಂದ ಬರುತ್ತೆ ಮತ್ತೆ ಎಲ್ಲಿ ಡೆಲಿವರಿ ಆಗುತ್ತೆ ಅದು ಎಂಡ್ ಟು ಎಂಡ್ ಗೊತ್ತಿದ್ರೆ ಮಾತ್ರ ಅವನಿಗೆ ಗೊತ್ತಾಗುತ್ತೆ. ಸೊ ನಮ್ಮ ಸಿಸ್ಟಮ್ ಅಲ್ಲಿ ಏನು ಮಾಡಿದ್ವಿ ಅಂತ ಹೇಳಿದ್ರೆ ರಿವರ್ಸ್ ಇಂಜಿನಿಯರಿಂಗ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಆ ಡೇಟಾವನ್ನು ಹ್ಯಾಕ್ ಮಾಡಲೇ ಆಗೋದಿಲ್ಲ. ನೀವು ಯಾವುದೇ ಸಿಸ್ಟಮ್ ಅಲ್ಲಿ ಇದು ಮಾಡಿದ್ರು ಫಸ್ಟ್ ನಮ್ಮ IP ಚೆಕ್ ಆಗುತ್ತೆ. ಸೊ ಅದು ನಮ್ಮ ಸೋರ್ಸ್ ಇಂದನೇ ಬರಬೇಕು. ಬೇರೆ ಸೋರ್ಸ್ ಇಂದ ಬಂದ್ರೆ ಯು ಆರ್ ನಾಟ್ ಎ ಯೂಸರ್ ಅಂತ ಹೇಳ್ಕೊಂಡು ಅಪ್ಡೇಟ್ ಆಗುತ್ತೆ. ಸೊ ಅವನನ್ನು ಕಂಪ್ಲೀಟ್ಲಿ ಇಗ್ನೋರ್ ಮಾಡಿಬಿಡ್ತೇವೆ. ಸೊ ಅಲ್ಲಿಂದ ಅಂತೇಳಿ ಎಂಡ್ ಸೋರ್ಸ್ ಅಂತ ಹೇಳಿದ್ರೆ ಬ್ಯಾಂಕಲ್ಲೂ ಆಲ್ಮೋಸ್ಟ್ 3 ಲೇಯರ್ ಸೆಕ್ಯೂರಿಟಿ ಇರುತ್ತೆ. ಸೊ ನಮ್ಮ ಸೋರ್ಸಿಂದ ಸ್ಟಾರ್ಟಿಂಗ್ ಸೋರ್ಸಿಂದ ಎಂಡ್ ಸೋರ್ಸಲ್ಲಿ ಕಂಪ್ಲೀಟ್ಲಿ ಸೆಕ್ಯೂರ್ಡ್ ಚಾನಲ್. ಸೊ ಅಲ್ಲಿ ಏನಾಗುತ್ತೆ, ಡೇಟಾ ನಿಮಗೆ ಎನ್ಕ್ರಿಪ್ಷನ್ ಆಗುತ್ತೆ, ಅಲ್ಲಿಂದ ಡಿಕ್ರಿಪ್ಟ್ ಆಗುತ್ತೆ, ರೀಡ್ ಆದ್ಕೊಳ್ಳೆ ಅದು ನಮ್ಮ ಸಿಸ್ಟಮಲ್ಲೇ ಆಗಬೇಕು. ಸೊ ಬೇರೆ ಯಾವುದೋ ಸಿಸ್ಟಮಲ್ಲಿ ಅಪ್ಡೇಟ್ ಆಗೋದಿಲ್ಲ. ಸೊ ಅದರ ಒಂದು ಥ್ರೋ ಇಂದ ಹೇಳ್ತಿರೋದು. ಕಾಲ್ ಇದೆ. ಹಲೋ 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 ಸರ್, ನಮಸ್ತೆ. ತಮ್ಮ ಹೆಸರು? ಡೇವಿಡ್ ಅಂತ. ಹೇಳಿ ಡೇವಿಡ್ ಅವರೇ, ಏನಿದು? ಕ್ಯಾಶ್ಲೆಸ್ ವ್ಯವಸ್ಥೆ ತುಂಬಾ ಈಗ ಒಳ್ಳೆ ಕೆಲಸ ಮಾಡ್ತಾ ಇದೆ, ಆದ್ರೆ ಬ್ಯಾಂಕಿನವರೇ ಏನೋ ಅದ್ರ ಬಗ್ಗೆ ಪ್ರಚಾರ ಮಾಡ್ತಾ ಇಲ್ಲ ಸರಿಯಾಗಿ ಪ್ರಚಾರ ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈಗ ಕ್ಯಾಶ್ಲೆಸ್ ತುಂಬಾ ಪ್ರಧಾನಮಂತ್ರಿ ಅವರ ಜನಪ್ರಿಯ ಕೆಲವೊಂದು ಯೋಜನೆ ನಡೀತಾ ಇದೆ, ಆದ್ರೆ ಬ್ಯಾಂಕಿನವರೇನೋ ಪ್ರಚಾರ ಅಂತದೇನೋ ಮಾಡ್ತಾ ಇಲ್ಲ, ಮೂಲೆ ಕೂಡ ಮುಟ್ತಾ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಡೇವಿಡ್, ಥ್ಯಾಂಕ್ ಯು ಸರ್. ಅವರ ಹೇಳೋ ಪ್ರಕಾರ ಬ್ಯಾಂಕಿನವರು ಪ್ರಚಾರ ಮಾಡ್ತಿಲ್ಲ, ಅಂದ್ರೆ ಜನರಿಗೆ ಎನ್ಕರೇಜ್ ಮಾಡ್ತಾ ಇಲ್ಲ, ಮೂಲೆ ತಲುಪ್ತಾ ಇಲ್ಲ ಅಂತ ಹೇಳಿ. ಈಗ ಸಿಂಡಿಕೇಟ್ ಬ್ಯಾಂಕ್ ದೇಶಾದ್ಯಂತ 4200 ಶಾಖೆಗಳನ್ನು ಹೊಂದಿದೆ ಹಾಗೂ 4300 ATMಗಳನ್ನು ಹೊಂದಿದೆ. ದೇಶದ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ನಮ್ಮ ಸಿಂಡಿಕೇಟ್ ಬ್ಯಾಂಕಿನ ಶಾಖೆಗಳು ಇದ್ದಾವೆ. ಪ್ರತಿ ಶಾಖೆಯಲ್ಲಿ ಕೂಡ ನಾವು ಈ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಬಗ್ಗೆ, ಆನ್ಲೈನ್ ಪೇಮೆಂಟ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕ್ಯಾಂಪೇನ್ ಮುಖಾಂತರ, ಈಗ ಹಳ್ಳಿಗಳಿಗೆ ಹೋಗಿ ಒಂದು ಕ್ಯಾಂಪೇನ್ ಮಾಡಿ, ಪಂಚಾಯತ್ ಆಫೀಸಿಗೆ ಹೋಗಿ ಕ್ಯಾಂಪೇನ್ ಮಾಡಿ ಅವರಿಗೊಂದು ಎಜುಕೇಷನ್ ಕೊಟ್ಟು ಅವರಿಗೊಂದು ಇದನ್ನು ಹೇಗೆ ಯೂಸ್ ಮಾಡೋದು, ಇದನ್ನು ಹೇಗೆ ನಾವು ಅದನ್ನು ಅಳವಡಿಸ್ಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಹಾಗೂ ಬೇಕಾದಷ್ಟು ಪ್ರಚಾರ ಮಾಧ್ಯಮಗಳಲ್ಲಿ ಕೂಡ ನಾವು ನಮ್ಮ ಈ ಪ್ರಧಾನಮಂತ್ರಿಯವರ ಇದಾದಂಥ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್, ಡಿಜಿಟಲ್ ಇಂಡಿಯಾ ಎನ್ನುವಂಥ ಅವರ ಒಂದು ಅಭಿಪ್ರಾಯವನ್ನು ನಾವು ಅದನ್ನು ಸಾಕಾರಗೊಳಿಸಲಿಕ್ಕೆ ದೇಶಾದ್ಯಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದಕ್ಕೆ ಉದಾಹರಣೆ ಏನಂತ ಹೇಳಿದರೆ, 2015 ಇಸ್ವಿಯಲ್ಲಿ ಎಷ್ಟು ಡಿಜಿಟಲ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆಯೋ ಅದರ ಸಾಧಾರಣ ಒಂದು 20 ಪಟ್ಟಾದರೂ ಇವಾಗ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಆಗಿದ್ದಾವೆ. ಅದು ಸರ್ ನಿಮ್ಮಲ್ಲಿ ಕೇಳಬೇಕು, ಈ ಆನ್ಲೈನ್ ಟ್ರಾನ್ಸಾಕ್ಷನ್ ನೀವು ಹೇಳಿದಾಗ 2015ರಲ್ಲಿ ನೋಟು ಅಮಾನ್ಯೀಕರಣ ಆಗುವ ಮುಂಚೆ ಡಿಜಿಟಲೈಸ್ ಆಗಿದೆ ನಾವು. ಮತ್ತೆ ಈ ಆ್ಯಪ್ಗಳು, ನೀವು ಪ್ರಥಮವಾಗಿ ಬ್ಯಾಂಕ್ಗಳು ತನ್ನದೇ ಆ್ಯಪ್ ಅನ್ನು ಬಿಡುಗಡೆ ಮಾಡಿದೆ. ಈ ಪಾಸ್ಬುಕ್ ಆಗಿರ್ಬೋದು, ಅಂದ್ರೆ ಪಾಸ್ಬುಕ್ ನೋಡುವುದು, ವ್ಯೂ, ಮತ್ತೆ ನನ್ನದು ಅಕೌಂಟ್ ಅಲ್ಲಿ ಅಮೌಂಟ್ ನೋಡಿರ್ಬೋದು, ಮತ್ತೆ ನೆಫ್ಟ್ ಅಂತ ನೆಟ್ ಬ್ಯಾಂಕಿಂಗ್ ಎಲ್ಲ ಕೊಡ್ತಿದ್ವಿ. ಈ ನಿಮ್ಮ ಆ್ಯಪ್ ನ ಬಗ್ಗೆ ಜನ ಎಷ್ಟು ಆಸಕ್ತಿ ತೋರ್ತಿದ್ದಾರೆ, ಎಷ್ಟು ಡೆವಲಪ್ ಆಗಿದೆ ನಿಮ್ಮ ಆ್ಯಪ್ಗಳು ಅಂತ ಹೇಳಿ? ಈಗ ಸಾಧಾರಣ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ, ನಮ್ಮ ಬ್ಯಾಂಕ್ನಲ್ಲೇ ಸಾಧಾರಣ ನೀವು ನೋಡಿದರೆ
ಹತ್ತಿರ 50 ಥರದ ಈ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಮಾಡೋದರ ಬಗ್ಗೆ ನಮ್ಮ ಹತ್ರ ವ್ಯವಸ್ಥೆಗಳಿದ್ದಾವೆ. 50 ಥರದ ಹೆಚ್ಚು ಕಡಿಮೆ 50. ನೀವು ರೈಲ್ವೆ ಟಿಕೆಟ್ ಬುಕ್ಕಿಂಗಿಂದ ಹಿಡಿದು ಎಲೆಕ್ಟ್ರಿಸಿಟಿ ಬಿಲ್, ಕರೆಂಟ್ ಬಿಲ್ ಕಟ್ಟೋದ್ರಿಂದ ಹಿಡಿದು ನಿಮ್ಮ ಮೊಬೈಲ್ ಬ್ಯಾಂಕಿಂಗ್ನಲ್ಲಿ ನೀವು ಎಲ್ಲ ಟ್ರಾನ್ಸಾಕ್ಷನ್ ಮಾಡೋದನ್ನು ಕೂಡ, ಪ್ಲಸ್ ಇಂಟರ್ನೆಟ್ ಬ್ಯಾಂಕಿಂಗ್ನಲ್ಲಿ ನೀವು ಎಲ್ಲ ಸೌಲಭ್ಯಗಳನ್ನು, ಪ್ಲಸ್ ಇ ಪಾಸ್ಬುಕ್ಗಳನ್ನು, ಮತ್ತು ಹಾಗೂ ನೀವು ನಿಮ್ಮ ಮೊಬೈಲ್ನಲ್ಲೇ ನಿಮ್ಮ ಮಿನಿ ಸ್ಟೇಟ್ಮೆಂಟ್ ನೋಡುವಂಥದ್ದು, ಈ ಥರದ ಹಲವಾರು ನಮ್ಮಲ್ಲಿ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಸ್ಕೀಮ್ಗಳಿದ್ದಾವೆ. ಕೆಲವು ಬೇರೆ ಬ್ಯಾಂಕ್ಗಳು ಇದ್ದಾವೆ. ಆದರೆ ನಮ್ಮಲ್ಲಿ ಸಾಕಷ್ಟು ರೀತಿಯಲ್ಲಿ ನಾವು ಪ್ರತಿ ವರ್ಷ, ಈಗ ನೀವು ಇವರು ವಿದೌಟ್ ಇಂಟರ್ನೆಟ್ ಇಲ್ಲದೆ ನಾವು ಮಾಡ್ತಾ ಇದ್ದೀವಿ ಅಂತ ಹೊಸ ಒಂದು ಅನ್ವೇಷಣೆ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಬ್ಯಾಂಕಿನಲ್ಲಿ ಆಲ್ರೆಡಿ USSD ಅಂತ ಅನ್ಸ್ಟ್ರಕ್ಚರ್ಡ್ ಸಿಸ್ಟಮಿಕ್ ಸರ್ವಿಸ್ ವಾಟ್ ಎವರ್ ಇಸ್ ದೇರ್. ಸೊ USSD ಅಂತ ಒಂದು ನಮ್ಮಲ್ಲಿ ಆಲ್ರೆಡಿ ಇದೆ. ಇಟ್ ಈಸ್ ನಾಟ್ ಎನ್ ಆ್ಯಪ್, ಬಟ್ ಇಟ್ ಈಸ್ ಎ ಸರ್ವಿಸ್. ಅದನ್ನು ಒಂದು ನೀವು ಈ ಸ್ಮಾರ್ಟ್ಫೋನ್ ಕೂಡ ಬೇಕಿಲ್ಲ, ಅದನ್ನು ನೀವು ಒಂದು ಸಾಧಾರಣವಾದ ಬೇಸಿಕ್ ಮೊಬೈಲ್ನಲ್ಲಿ ನೀವು ಅದನ್ನು ಮಾಡ್ಬೋದು. ಅಂಥದ್ದು ವ್ಯವಸ್ಥೆ ಸಾಧಾರಣ ಈಗ 2 ವರ್ಷದಿಂದ ನಾವು ಜಾರಿಯಲ್ಲಿ ತಂದಿದ್ದೇವೆ. ಆದರೆ ಹೆಚ್ಚಿನ ಗ್ರಾಹಕರಿಗೆ ಇವತ್ತು ಇಂಟರ್ನೆಟ್ ಫೆಸಿಲಿಟಿ ಇದೆ. ಅವ್ರು ಇಲ್ಲಾಂದರೆ ಲೋಡ್ ಮಾಡ್ಕೋತಾರೆ, ಪ್ಯಾಕೇಜ್ ಹಾಕ್ಕೊಳ್ತಾರೆ, ಸೊ ದ್ಯಾಟ್ ದೇ ನೀಡ್ ನಾಟ್ ವರಿ ಫಾರ್ ದಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಅದರಿಂದ ನಮ್ಮ ಡೇವಿಡ್ ಅವರು ಹೇಳಿದಾಗೆ ನಾವು ಸಾಕಷ್ಟು ಅದರ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾನೇ ಇದ್ದೀವಿ. ಯಾಕಂದರೆ ಬ್ಯಾಂಕಿನವರಿಗೂ ಅದರ ಬಗ್ಗೆ ಒಂದು ಅನುಕೂಲ ಆಗ್ತದೆ. ಯಾಕಂದರೆ ಗ್ರಾಹಕರು ಬ್ಯಾಂಕಿಗೆ ಬಂದು ಕೌಂಟರಲ್ಲಿ ನಿಂತು ಗಂಟೆಗಟ್ಟಲೆ ಕಾಯೋ ಬದಲು ಅವರು ATMಗೆ ಹೋಗಿ ಆಗಲಿ ಅಥವಾ ಮನೆಯಲ್ಲೇ ಕೂತು ತಮ್ಮ ಲ್ಯಾಪ್ಟಾಪಲ್ಲಾಗಲಿ ಅಥವಾ ಮೊಬೈಲ್ನಲ್ಲಾಗಲಿ ಹಣ ವರ್ಗಾವಣೆ ಮಾಡಬೇಕು, ಆನ್ಲೈನ್ ಪೇಮೆಂಟ್ ನಾವು ಏನು ಹೇಳ್ತೀವಿ, ನೇರ ಪಾವತಿ ಮಾಡಲಿಕ್ಕೆ ಅವರಿಗೆ ವಿದೌಟ್ ವೇಸ್ಟ್ ಆಫ್ ಟೈಮ್ ಅವರಿಗೆ ಅದನ್ನು ಮಾಡುವಂಥ ಅಗತ್ಯ ಇರ್ತದೆ. ಆಮೇಲೆ ಇದು ಮಾಡುವಂಥ ಒಂದು ಅವಕಾಶ ಇರ್ತದೆ ಅವರಿಗೆ. ಆದ್ದರಿಂದ ನಮ್ಮ ಬ್ಯಾಂಕಿನ ಯಾವುದೇ ನೀವು ಡಿಜಿಟಲ್ ಸ್ಕೀಮ್ಗಳನ್ನು ತಗೊಳ್ಳಿ, ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಅದು ಜಾಸ್ತಿ ಆಗಿದೆ. ಇನ್ ಕ್ರೋರ್ಸ್ ದ ಟ್ರಾನ್ಸಾಕ್ಷನ್ಸ್ ಆಫ್ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಆರ್ ರನ್ನಿಂಗ್ ಇನ್ ಟು ಕ್ರೋರ್ಸ್ ಟುಡೇ. ಪ್ರತಿಯೊಂದು ನೀವು ಸಾಧಾರಣವಾಗಿ ಹೇಳೋದು ನಮ್ಮ ಪ್ರತಿಯೊಂದು ATMನಲ್ಲಿ ಮಿನಿಮಮ್ ಆಗಿ ಸಾಧಾರಣ 150ರಿಂದ 200ರವರೆಗೆ ATMನಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತೆ. ಇದಲ್ಲದೆ ನಾವು ಬಂಚ್ ನೋಟ್ ಎಕ್ಸೆಪ್ಟರ್ ಅಂತ, ಅಂದರೆ ಕ್ಯಾಶ್ ಜಮಾ ಮಾಡಲಿಕ್ಕೆ ಕೂಡ ಅವರು ಕೌಂಟ್ರಲ್ಲಿ ಹೋಗಿ ಕ್ಯಾಶಲ್ಲಿ ಕ್ಯೂನಲ್ಲಿ ನಿಲ್ಲುವಂಥ ಅಗತ್ಯತೆ ಇಲ್ಲ. ಬಂಚ್ ನೋಟ್ ಎಕ್ಸೆಪ್ಟರ್ ಅಂತ ನಾವು ಡಿಜಿಜೋನ್ ಅಂತ ಏನೊಂದು ಹೊಸ ಇದು ಮಾಡಿದ್ದೀವಿ. ಅದರಲ್ಲಿ ನಿಮಗೆ ATM ಹಣ ಡ್ರಾ ಮಾಡಲಿಕ್ಕೂ ಇದೆ, BNA ಮಷೀನ್ ಅಂತ ಅದರಲ್ಲಿ ಕ್ಯಾಶ್ ಡೆಪಾಸಿಟ್ ಮಾಡಲಿಕ್ಕೆ ಮತ್ತು ಕ್ಯಾಶ್ ವಿಡ್ರಾ ಮಾಡಲಿಕ್ಕೆ, ಪಕ್ಕದ ಇನ್ನೊಂದು ಮಷೀನಲ್ಲಿ ಪಾಸ್ಬುಕ್ ಎಂಟ್ರಿ, ಆ್ಯಂಡ್ ಇನ್ನೊಂದು ಕಡೆಯಲ್ಲಿ ನಿಮಗೆ ಕ್ಲಿಯರಿಂಗ್ ಚೆಕ್ಸ್ ನಿಮಗೆ ಡೆಪಾಸಿಟ್ ಮಾಡಲಿಕ್ಕೆ, ಇನ್ನೊಂದು ಮಿಷಿನ್ನಲ್ಲಿ ನಿಮಗೆ ಇಂಟರ್ನೆಟ್ ಬ್ಯಾಂಕಿಂಗ್ ಅಲ್ಲೇ ಮಾಡಲಿಕ್ಕೆ. ದಿಸ್ ಈಸ್ ಕಾಲ್ಡ್ ಎಸ್ ಡಿಜಿಜೋನ್, ಅಂದರೆ ಡಿಜಿಟಲ್ ಝೋನ್. ಇಟ್ ಈಸ್ ಒಂದೇ ಸ್ಥಾನದಲ್ಲಿ ನೀವು ಹಣ ಕಟ್ಟಿ ಪಾಸ್ಬುಕ್ ಪಕ್ಕದ ಮಿಷಿನ್ನಲ್ಲೇ ನೀವು ಎಂಟ್ರಿ ಮಾಡ್ಕೋಬೋದು, ಕ್ಲಿಯರಿಂಗ್ ಚೆಕ್ ಹಾಕ್ಬೋದು, ನೆಕ್ಸ್ಟ್ ಡೇ ಬಂದು ಪಾಸ್ಬುಕ್ನಲ್ಲಿ ನೋಡ್ಬೋದು ಅಥವಾ ವ್ಯೂ ನೋಡ್ಬೋದು ಇಂಟರ್ನೆಟ್ ಬ್ಯಾಂಕಿಂಗ್ನಲ್ಲಿ. ಸೊ ಇಂಥ ಹಲವಾರು ಸೌಲಭ್ಯಗಳನ್ನು ಸಿಂಡಿಕೇಟ್ ಬ್ಯಾಂಕ್ ಕೊಡ್ತಾ ಇದೆ. ಓಕೆ, ನಾನು JP ರಾವ್ ಅಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಕಾರ್ಡ್ಸ್ ಯೂಸ್ ಮಾಡ್ತಿದ್ರು ಮುಂಚೆ, ಡೆಬಿಟ್ ಕಾರ್ಡ್ಸ್ ಇರ್ಬೋದು, ಕ್ರೆಡಿಟ್ ಕಾರ್ಡ್ ಇರ್ಬೋದು. ನಾನು ಒಂದು ಪೆಟ್ರೋಲ್ ಬಂಪಿಗೆ ಹೋಗ್ಬೇಕಾದ್ರೆ ಸ್ವ್ಯಾಪ್ ಮಾಡ್ತಿದ್ದೆ, ಇನ್ನೊಂದು ಮರ್ಚೆಂಟ್ಗೆಲ್ಲ ಶಾಪಿಗೆ ಹೋಗ್ಬೇಕಾದ್ರೆ ಸ್ವ್ಯಾಪಿಂಗ್ ಮಿಷಿನ್ಗಳಿತ್ತು. ಆ ಮಿಷಿನ್ಗಳು ಸ್ವಲ್ಪನೇ ಬದಲಾವಣೆ, QR ಕೋಡ್ಗೆ ಬದಲಾವಣೆ ಆಯಿತು, ಪೇಮೆಂಟ್ ಆ್ಯಪ್ಸ್ ಬಂತು. ಸ್ವ್ಯಾಪಿಂಗ್ ಬೇಡ, ಏನಿದ್ರು QR ಕೋಡ್ ಸ್ಕ್ಯಾನ್ ಮಾಡೋದು, ನನಗೆ ಲಿಂಕ್ ಮಾಡೋದು. ಇದರ ಬಗ್ಗೆ ಹೇಗೆ ಸ್ವಲ್ಪ ಕನ್ವರ್ಟ್ ಆಗಾಯಿತು, ಹೇಗೆ ನಾವು ಬೆಳೀತಿದ್ವಿ, ಆ್ಯಪಲ್ಲಿ ಹೇಗೆ ಬೆಳೀತಾ ಇದ್ವಿ ಅಂತ. ಹೌದು, ಯಾಕಂದರೆ ಟೆಕ್ನಾಲಜಿ ಇಸ್ ಫಾರ್ ಎವರ್ ಡೆವಲಪಿಂಗ್. ಯಾವ ಕಡೆ ಹೋದ್ರೂ ಕೂಡ ಅದರದ್ದು ಉತ್ತಮ ಮಟ್ಟಕ್ಕೆ ಮೇಲ್ಮೇಲೆ ಮಟ್ಟಕ್ಕೆ ಹೋಗ್ತಾನೇ ಇರ್ತದೆ, ಅಲ್ಲಿಗೆ ನಿಲ್ಲುವುದಿಲ್ಲ ಟೆಕ್ನಾಲಜಿ. ಹಾಗಾಗಿ ಇಂಥ ಕಾಂಪಿಟೇಟಿವ್ ಸೆಕ್ಟರಲ್ಲಿ ಈಗ ನಾವು ಗೂಗಲ್ ಪೇ ಇರ್ಬೋದು, Paytm ಇರ್ಬೋದು, ಇನ್ನೊಂದು SBI ಇರ್ಬೋದು, ಎಲ್ಲ ಒಂದು ಆ ಲೆವೆಲ್ಗೆ ರೀಚ್ ಆಗಿ ಹೋಗಿದ್ದಾರೆ. ದೇ ಆರ್ ಇನ್ ಎ ಬಿಗ್ ವೇ. ಈಗ ನಮ್ಮಲ್ಲಿರುವ ಚಾಲೆಂಜ್ ಅಂತ ಹೇಳಿದ್ರೆ Tier 2, Tier 1 ಸಿಟೀಸ್ ಬಿಟ್ಟು ಕೆಳಗಡೆ ಅಲ್ಲಿ ನಾವು ಯಾವ ರೀತಿಯಲ್ಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡ್ಬೋದು ಅಂತೇಳಿ, ದಟ್ ಈಸ್ ಎ ಚಾಲೆಂಜ್. ಈಗ ಎಲ್ಲ ಬಂದಿದ್ದಾರೆ ಹೌದು, ಬಟ್ ಯಾರು ಕೂಡ ಈ ಸೆಕ್ಟರನ್ನು ಮುಟ್ಲಿಕ್ಕೆ ಬಂದಾಗ, ಯಾಕೆ ಅಂತ ಹೇಳಿದ್ರೆ ಇಂಟರ್ನೆಟ್ ಅವೈಲಬಿಲಿಟಿ ಇಲ್ಲ ಅಂತೇಳಿ. ಬಟ್ ದಿಸ್ ಫ್ಯಾಕ್ಟ್ರಿ ಭಾಳ ಇಂಪಾರ್ಟೆಂಟ್ ಇದೆ. ಯಾಕಂತ ಹೇಳಿದ್ರೆ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತ ಹೇಳ್ತಾ ಇದ್ದೇವಲ್ಲ, ಈಗ ಅಷ್ಟು ಅನ್ಆರ್ಗನೈಸ್ಡ್ ಆಗಿ ಉಳಿದಿಲ್ಲ ಅದು. ಯಾಕಂದರೆ ಹಳ್ಳಿಗಳಲ್ಲಿ ಕೂಡ ನೋಡಿ, ಪಂಚಾಯತಿಂದೆಲ್ಲ ತುಂಬ ಕಾರ್ಯಕ್ರಮ ಮಾಡ್ತಾರೆ, ಎಲ್ಲವೂ ಪೇಮೆಂಟ್ ಡಿಜಿಟಲ್ ಆಗಿಬಿಡ್ತದೆ. ಆಲ್ ನಿಮ್ಮ ಸಬ್ಸಿಡೀಸ್ ಎಲ್ಲ ಡಿಜಿಟಲ್ ಆಗಿ ಬರ್ತಾ ಇದೆ, ಎಲ್ಲವೂ ಅವರ ಅಕೌಂಟಿಗೆ ಬರ್ತಾನೆ ಇರ್ತದೆ ಎಲ್ಲವೂ. ದಟ್ ಮೀನ್ಸ್ ಗ್ಯಾಸ್ ಪ್ರತಿಯೊಂದು ಲಿಂಕ್ ಆಗ್ತದೆ, ಎವ್ರಿಥಿಂಗ್ ಡಿಜಿಟಲ್ ಆಗ್ತಾ ಇರ್ತದೆ. ಆವಾಗ
ನಾವು ಒಂದು ಕಡೆಯಿಂದ ಕ್ಯಾಶ್ ವಿಡ್ರಾ ಮಾಡಿ ಇನ್ನೊಂದು ಕಡೆ ನಾವು ಪೇಮೆಂಟ್ ಮಾಡುವಂಥದ್ದನ್ನು ಕೂಡ ಸ್ವಲ್ಪ ಕಡಿಮೆ ಮಾಡಬಹುದು ಅಂತೇಳಿ ಇವರು ಪ್ರಶಾಂತ್ನವ್ರದ್ದು ಯುವ ಪೇದು ಒಂದು ಉದ್ದೇಶ. ಇಲ್ಲಾದರೆ ಏನಾಗುತ್ತೆ ಅಂತೇಳಿದ್ರೆ ಆ ಕ್ಯಾಶು ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ. ಈಗ ಹೆಚ್ಚಿನವರು ಅದಕ್ಕೆ ಉದ್ದೇಶ ಬೇರೆ ಇರ್ಬೋದು, ಯಾಕಂದರೆ ನಾವು ಕ್ಯಾಶ್ ತುಂಬ ಇದ್ದಷ್ಟು ನಮಗೆ ಒಳ್ಳೇದು ಅಂತಂದ್ರೆ ಹಳೆ ಕಾಲದ ಮೆಂಟಾಲಿಟಿ. ಕ್ಯಾಶ್ಲೆಸ್ ಸೊಸೈಟಿ ಈಗ ಅಂತ ಹೇಳ್ತು, ಬಟ್ ಮುಂಚೆ ಇದ್ದದ್ದೇ ಕ್ಯಾಶ್ಲೆಸ್ ಸೊಸೈಟಿ. ಆಗ ಬಾಟಾ ಸಿಸ್ಟಮ್ ಇತ್ತು, ಅಕ್ಕಿ ಕೊಟ್ಟಿನ ತಗೊಳ್ತಿತ್ತು, ಹಾಗೆಲ್ಲ ಇತ್ತು. ಕ್ಯಾಶ್ ಆಮೇಲೆ ಬಂದದ್ದು, ಅದು ಪೇಪರ್ ಮನಿ ಅಂತ ಬಂದದ್ದು. ಆ ಪೇಪರ್ ಮನಿ ಬಂದಗಳು ಇದೆಲ್ಲ ಅವಾಂತರಗಳು ಶುರುವಾಯಿತು. ನಾವಂದರೆ ಸ್ಟಾಕ್ ಮಾಡಿಡೋದು, ಕೆಲವರು ಬೆಡ್ಡಲ್ಲಿ ಇಡ್ತಾರೆ, ಅಲ್ಲಿ ಇಡ್ತಾರೆ, ಇದು ಲಾಟ್ಸ್ ಆಫ್ ಮನಿ, ಬ್ಲ್ಯಾಕ್ ಮನಿ ಕ್ರಿಯೇಟ್ ಆಯಿತು. ಅದನ್ನು ನಾವು ಹೊರಗೆ ತೆಗಿಲಿಕ್ಕೆ ಭಾಳ ಕಷ್ಟ ಆಗ್ತಾಯಿತ್ತು. ಇತ್ತೀಚೆಗೆ ಏನಾಯಿತು ಅಂದರೆ ಎಲ್ಲ ಡಿಜಿಟಲೈಸ್ ಆದ ಕೂಡ ಎಲ್ಲ ಪ್ರತಿಯೊಬ್ಬರ ಅಕೌಂಟಿಗೆ ಹೋಗ್ತಾ ಇರೋದ್ರಿಂದ ಆ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಬರ್ತಾ ಇರ್ತದೆ ಎಲ್ಲವೂ. ಹಾಗಿರುವಾಗ ಈ ಟೆಕ್ನಾಲಜಿಯನ್ನು ಹಳ್ಳಿಗೆ ತಲುಪಿಸಬೇಕು. ವಿ ಕಾಲ್ ಇಸ್ ದ ರೂರಲ್ ಎಂಪವರ್ಮೆಂಟ್. ಈಗ ಡಿಜಿಟಲೈಸೇಷನ್ನಲ್ಲಿ ರೂರಲ್ ಎಂಪವರ್ಮೆಂಟನ್ನು ಉದ್ದೇಶದಿಂದ ಈಗ ಯುವ ಪೇ ಹಳ್ಳಿಗಳ ಕಡೆಗೆ ಹೋಗ್ತಾ ಇದೆ. ಇನ್ಕ್ಲೂಡಿಂಗ್ ಪಂಚಾಯತ್ನಿಂದ ಸ್ಟಾರ್ಟ್ ಮಾಡಿ ಪಂಚಾಯತ್ ಎಲ್ಲ ಪೇಮೆಂಟ್ಗಳನ್ನು ಅದರ ಥ್ರೂವೇ ರೂಟ್ ಮಾಡಿ ಅಲ್ಲಿಂದ ಅಲ್ಲಿ ಹಳ್ಳಿಗಳು ಎಲ್ಲ ಶಾಪ್ಸ್ಗಳಿಗೂ ಕೂಡ ಬಂದು ಅದರಲ್ಲಿ ನೀವು ತುಂಬ ಕಾಂಪ್ಲೆಕ್ಸ್ ಏನಿಲ್ಲ ಇವರಿದ್ರಲ್ಲಿ, ವೆರಿ ಸಿಂಪಲ್. ನೀವು ಅದರ ಆಪ್ರೇಷನ್ಸ್ ಬಗ್ಗೆ ಈಗಾಗಲೇ ಹೇಳಿದ್ದಾರೆ ಅವರು. ಹಾಗಿರುವಾಗ ಈ ಕ್ಯಾಶ್ ಕೊಡೋ ಬದಲು ಇದು ಉಳಿತದೆ. ಬಟ್ ಇದರಲ್ಲಿ ಇನ್ನೊಂದು ಬಿಗ್ಗೆಸ್ಟ್ ಅಂತ ಹೇಳಿದ್ರೆ ಇವೆಲ್ಲ ಲಂಚ ಕೊಡೋದೆಲ್ಲ ಉಳಿತದೆ. ಒಂದು ಕಾಲ್ ಇದೆ. ಹಲೋ ಹಲೋ ಹಲೋ, ಹಾಂ ಮೇಡಮ್, ತಮ್ಮ ಹೆಸರು? ನಾನು ಶಾಂತ ಅಂದ್ಬಿಟ್ಟು. ಹಾಂ ಹೇಳಿ ಮೇಡಮ್. ಏನ್ ಗೊತ್ತಾ, ಕ್ಯಾಶ್ಲೆಸ್ ಈ ತರ ತುಂಬಾ ಅದ್ರಲ್ಲಿ ಮೋಸ ಹೋಗ್ತಾರೆ ತುಂಬಾ ಜನರು. ಮತ್ತೆ ಎಜುಕೇಟೆಡ್, ಈಗ ಎಲ್ಲಾ ಜನರು ಎಜುಕೇಟೆಡ್ ಇರುದಿಲ್ಲಲ್ಲ, ಹಾಗೆ ತುಂಬಾ ಜನರು ಹಣವನ್ನು ಕಳ್ಕೊಂಡಿದ್ದಾರೆ. ಇದರಿಂದ ರಿಸ್ಕಿ ಇದೆ ತುಂಬಾ ಅಂತ ನಂಗೆ. ಓಕೆ ಮೇಡಮ್, ಓಕೆ, ಕಾಲ್ ಮಾಡೋದಕ್ಕೆ ಧನ್ಯವಾದ. ನಾನು ಕಾಲ್ ಹೇಳ್ತೇನೆ. ಪ್ರಶಾಂತ್ ಅವರಲ್ಲಿ ನಾನು ಇದೇ ಕೇಳಲಿಕ್ಕೆ ಇಷ್ಟಪಡ್ತಿದ್ದೆ. ಜನ ನಂಬೋದಿಲ್ಲ ಯಾವುದನ್ನು ಕೂಡ, ತುಂಬ ಮೋಸ ಮಾಡೋದವ್ರು ಇದ್ದಾರೆ. ಯಾಕಂತ ಹೇಳಿದರೆ 10 ಮಂದಿ ಒಳ್ಳೆ ಮಾಡುವವರಲ್ಲಿ ಒಬ್ಬ ಹ್ಯಾಕರ ವಂಚನೆ ಮಾಡುವವನು ಇದ್ದೇ ಇರ್ತಾನೆ. ಜನರಿಗೆ ಎಲ್ಲೋ ಒಂದು ಕಡೆ ಹೆದರಿಕೆ, ಇನ್ನೊಂದು ಕಡೆ ಯೂಸ್ ಮಾಡಲಿಕ್ಕೆ ಗೊತ್ತಿಲ್ಲ. ಇದಕ್ಕೆ ಕರಾವಳಿ ಜನತೆಗೆ ಇವರು ಹೇಳಿದ ಹಾಗೇನೆ ಮೋಸ ಮಾಡ್ತಾರೆ ತುಂಬ. ನನ್ನ ಬ್ಯಾಂಕಿನ ಹಣ ಹೋಗ್ತದೆ, ನಾವು ಯಾವುದೇ ವಿಷಯದಲ್ಲಿ ಏನೇ ಕಳ್ಕೊಡ್ರು, ಆದರೆ ನನ್ನ ಹಣದ ವಿಷಯದಲ್ಲಿ ಬಂದರೆ ಸ್ವಲ್ಪ ಮುಜುಗರ ನನಗೆ. ಎಲ್ಲಿಂದಪ್ಪ ಬ್ಯಾಂಕ್ನಿಂದಲೇ ಹೋಗ್ತದೆ, ಏನೋ ಒಂದು ಕಾಲ್ ಬರ್ತದೆ, ನಿಮ್ಮ ಪಿನ್ ಕೊಡಿ ಹೇಳ್ತಾರೆ, ಎಗರಿಸ್ಬಿಡ್ತಾರೆ ಅಂತ. ಇಂಥ ಆ್ಯಪ್ಗಳು ಬರುವಾಗ ಸ್ವಲ್ಪ ನನಗೆ ಹೆದರಿಕೆ ಆಗ್ತದೆ. ಇದರ ಬಗ್ಗೆ ತಾನೇ ಹೇಳ್ತೀನಿ. ಸೊ ಇಲ್ಲಿ ಆಲ್ಮೋಸ್ಟ್ ಒಂದು ನನ್ನ ಪ್ರಾಬ್ಲಮ್ ಏನು, ಚಾಲೆಂಜಸ್ ಏನಂತ ಹೇಳಿದ್ರೆ ಜನರಿಗೆ ಅವೇರ್ನೆಸ್ ಇಲ್ಲ. ಸೊ ಅವೇರ್ನೆಸ್ ಮಾಡಬೇಕಾದ್ರೆ ಟಿವಿ ಚಾನಲ್ನಲ್ಲಿ ಪಬ್ಲಿಸಿಟಿ ಮಾಡಬೇಕು ಅಥವಾ ನ್ಯೂಸ್ ಚಾನಲಲ್ಲಿ ಪಬ್ಲಿಸಿಟಿ ಮಾಡಬೇಕು. ಇದನ್ನು ಯಾರು ಮಾಡಬೇಕು? ಐದಾರು ಬ್ಯಾಂಕ್ನವ್ರು ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಮಾಡಬೇಕು. ಸೊ ಈ ನಾಲೆಜ್ ಗ್ಯಾಪ್ ಇರಬೇಕಾದ್ರೆ, ಯಾಕಂದರೆ ಫಸ್ಟ್ ಆಫ್ ಆಲ್ ಹಳ್ಳಿ ಜನರಂದ್ರೆ ಮುಗ್ಧ ಜನಗಳು, ಏನೋ ಗೊತ್ತಿರೋದಿಲ್ಲ. ನೀವು ಟೆಕ್ನಾಲಜಿ ಬಂದ ಕೂಡಲೇ ಏನೋ ಟೈಪ್ ಮಾಡಿಬಿಡ್ತಾರೆ, ಅದು ಲಿಂಕ್ ಎಲ್ಲಿಗೂ ಹೋಗ್ಬಿಡುತ್ತೆ. ಸೊ ಆನ್ಲೈನ್ ಅಂತ ಹೇಳಿದ್ರೆ ನೀವು ಹೇಳಿದಾಗೆ 10 ಜನರಲ್ಲಿ 9 ಜನ ಒಳ್ಳೆ ಮಾಡ್ಲಿಕ್ಕೆ ಇರ್ತಾರೆ, ಒಬ್ಬ ಜನ ಕೆಟ್ಟದ್ದು ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಈ ಆನ್ಲೈನ್ ಅಂತ ಹೇಳಿದ್ರೆ ಇಲ್ಲಿ ನೀವೀಗ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತೀರಾ. ಶಾಪಿಂಗ್ ಮಾಡಬೇಕಾದ್ರೆ ಮೇನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ನೀವು ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೆ ಕಾರ್ಡ್ ಡೀಟೇಲ್ಸ್ ಎಂಟ್ರಿ ಮಾಡ್ತೀವಿ. ಸೊ ಕಾರ್ಡ್ ಡೀಟೇಲ್ಸ್ ಎಂಟ್ರಿ ಮಾಡಬೇಕಾದ್ರೆ ಆ ಡೀಟೇಲ್ಸ್ ಏನಿರುತ್ತೆ ನಿಮ್ಮದು ಡೇಟಾ ಕ್ಯಾಪ್ಚರ್ ಆಗುತ್ತೆ. ಸೊ ಇ ಕಾಮರ್ಸ್ ಅದನ್ನೇ ಹೇಳ್ತಿರೋದು. ಸೊ ಒಳ್ಳೆ ರೀತಿಯಲ್ಲಿ ಏನಾದ್ರು ಐಟಮ್ ಪರ್ಚೇಸ್ ಮಾಡಬೇಕಾದ್ರೆ ಕಂಪ್ನಿ ರೆಪ್ಯೂಟೆಡ್ ಕಂಪ್ನಿ ಇದ್ರೆ ಆ ಸೆಕ್ಯೂರ್ಡ್ ಚಾನಲ್, ಆ URL ಏನಿದೆ ಸೆಕ್ಯೂರ್ಡ್ ಇದ್ರೆ ಡೇಟಾ ಬ್ರೀಚ್ ಆಗೋದಿಲ್ಲ. ಬಟ್ ಯಾವುದೇ ಒಂದು ಅನ್ವಾಂಟೆಡ್ ಅಥವಾ ಯಾವ್ದಾದ್ರು ವೆಬ್ಸೈಟ್ ಇದ್ದು ನೀವು ಅಲ್ಲಿ ಹೋಗಿ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಹೋದ್ರೆ ನಿಮ್ಮ ಡೇಟಾ ಬ್ಯಾಕ್ ಎಂಡಲ್ಲಿ ಕ್ಯಾಪ್ಚರ್ ಆಗಿಬಿಡುತ್ತೆ. ಸೊ ನಿಮ್ಮ ಎಲ್ಲ ಡೇಟಾ ಇದ್ದ ಕೂಡಲೇ ನೀವು ಏನು ಬೇಕಾದ್ರೂ ಮಾಡ್ಬೋದು. ಸೊ ಅಲ್ಲಿ ಈಗ ಮತ್ತೊಂದು ಸಿಸ್ಟಮ್, ಹ್ಯಾಕಿಂಗ್ ಸಿಸ್ಟಮ್ ಅಂದರೆ ಸಿಮ್ ಕ್ಲೋನಿಂಗ್ ಅಂತೇಳಿ. ಸೊ ಅಲ್ಲಿ ಏನು ಮಾಡ್ತಾರೆ, ನಿಮ್ಮ ನಂಬರನ್ನು ಟೆಂಪ್ರರಿ ಬ್ಲಾಕ್ ಮಾಡಿಬಿಡ್ತಾರೆ. ಸೊ ಟೆಂಪ್ರರಿ ಬ್ಲಾಕ್ ಮಾಡಿದ ಕೂಡಲೇ ನಿಮಗೆ ಕಾಲ್ ಗಿಲ್ ಏನು ಬರೋದಿಲ್ಲ. ಸೊ ಬ್ಯಾಕ್ ಎಂಡಲ್ಲಿ ನೀವು ಕಸ್ಟಮರ್ ಕೇರಿಗೆ ಫೋನ್ ಮಾಡಿ ನನ್ನ ಸಿಮ್ ಕಳೆದೋಗಿದೆ, ನೀವು ಸಿಮ್ ಕೊಡಿ ಅಂತ ಹೇಳ್ಕೊಂಡು ಆ್ಯಕ್ಟಿವೇಟ್ ಮಾಡ್ತಾರೆ. ಸೊ ಆಗ ಏನಾಗುತ್ತೆ, ನೀವು ಸಿಮ್ ಆ್ಯಕ್ಟಿವೇಟ್ ಆಗುತ್ತೆ. ನಿಮ್ಗೆ ಈಗ ಆಲ್ರೆಡಿ ಬ್ಯಾಂಕ್ ಡೀಟೇಲ್ಸ್ ಎಲ್ಲ, ಕಾರ್ಡ್ ಡೀಟೇಲ್ಸ್ ಎಲ್ಲ ಬಂದುಬಿಟ್ಟಿದೆ. ಸೊ OTP ಬರಬೇಕು, ಯಾಕಂದರೆ ಈಗ ಡಿಜಿಟಲ್ ಟ್ರಾನ್ಸಾಕ್ಷನ್ ಅಥವಾ ಯಾವುದೇ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ನಿಮ್ಮ ಬ್ಯಾಂಕ್ ಕಡೆಯಿಂದ OTP ಅಂತ ಬರುತ್ತೆ. ಸೊ ನಿಮಗೆ ಆಗ ಸಿಮ್ ಕ್ಲೋನಿಂಗ್ ಮಾಡಿದ ಕೂಡಲೇ ಆ ಮೊಬೈಲ್ ಸಿಮ್ ಅವನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಆಯಿತು. ಸೊ ಆಗ ಏನಾಗುತ್ತೆ, ಆ OTP ಆ ಮೊಬೈಲಿಗೆ ಬಂದುಬಿಡುತ್ತೆ. ಆಗೇನು ಮಾಡ್ತಾನೆ, OTP ಬಂದ್ಕೊಳ್ಳಿ ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡ್ಬೋದು, ಎಷ್ಟು ಬ್ಯಾಲೆನ್ಸ್ ಇದೆ ಇಮಿಡಿಯೇಟ್ಲಿ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಇಲ್ಲಿ ಏನಂತ ಹೇಳಿದ್ರೆ ಒಂದು ನಾಲೆಜ್ ಗ್ಯಾಪ್. ಸೊ ನಾಲೆಜ್ ಗ್ಯಾಪ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್. ಸೊ ಮತ್ತೊಂದು ಏನು ಹೇಳಿದ್ರೆ, ನೀವು ಹೇಳಿದಾಗೆ ಆನ್ಲೈನು ಈಗ ಕೆಲವೊಂದು ಮೊಬೈಲ್ ಅಪ್ಲಿಕೇಶನ್ ಇದೆ. ಸೊ ಈಗ ಆಲ್ಮೋಸ್ಟ್ RBI ಅನ್ನೋದು ಆಲ್ಮೋಸ್ಟ್ ಎಲ್ಲ ಸೆಕ್ಯೂರಿಟಿ ಲೇಯರ್ಸು ಚೆಕ್ ಮಾಡಿನೇ ಅಪ್ಲಿಕೇಶನಿಗೆ ಪರ್ಮಿಷನ್ ಕೊಡೋದು. ಯಾಕಂತೇಳಿದ್ರೆ ಆ ಲೆವೆಲ್ ಅಂತ ಹೇಳಿದ್ರೆ ಇಟ್ ಇಸ್ ಎಂಪನಲ್ ಆಡಿಟರ್ಸು, IT ಸೆಕ್ಯೂರಿಟಿ ಆಡಿಟರ್ಸು ಇವರಿಂದ ಸರ್ಟಿಫೈ ಆದ ನಂತರ ಅಪ್ಲಿಕೇಶನಿಗೆ ಲಾಂಚ್ ಮಾಡಿ ಅಂತಕೊಂಡು ಅಪ್ಲಿಕೇಶನ್ ಪರ್ಮಿಷನ್ ಕೊಡ್ತಾರೆ.
ಬಟ್ ಮೇನ್ ಅಂತ ಹೇಳಿದ್ರೆ ಈಗ ಡೆಬಿಟ್ ಕಾರ್ಡ್. ಸೊ ಡೆಬಿಟ್ ಕಾರ್ಡ್ ಇಸ್ ಒನ್ ಆಫ್ ದ ಚಾಲೆಂಜಸ್. ಸೊ ಈಗ ಇವ್ರು ಹೇಳಿದ್ರು QR ಕೋಡು ಮತ್ತು ಇದು ಸ್ವೈಪಿಂಗ್ ಮಿಷಿನ್. ಸ್ವೈಪಿಂಗ್ ಮಿಷಿನ್ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್. ಯಾಕಂತ ಹೇಳಿದ್ರೆ ಈಗ ಒಂದು ರೀಸೆಂಟಾಗಿ ಕಾರ್ಡ್ ಬಂದಿದೆ, ATM ಕಾರ್ಡ್. ಅದರಲ್ಲಿ ಏನಾಗುತ್ತೆ, ನಿಮ್ಮದು ಸ್ವೈಪ್ ಆ್ಯಂಡ್ ಪೇ ಅಂತೇಳಿ, ಅಂದರೆ RFID ಡಿವೈಸ್ ಇರುತ್ತೆ. ನೀವು ಖಾಲಿ ಟ್ಯಾಪ್ ಮಾಡಿದ್ಕೊಳ್ಳಿ ಅಮೌಂಟ್ ಡಿಡಕ್ಟ್ ಆಗಿಬಿಡುತ್ತೆ. ಪಿನ್ ಹಾಕುವಾಗಿಂದಲ್ಲ ಏನು ಹಾಕಬೇಕಂತಿಲ್ಲ ಅಲ್ಲಿ. ಬಟ್ ಅಲ್ಲಿ ಲಿಮಿಟ್ ಕಡಿಮೆ, ನಿಮ್ಗೆ 2,000 ಅಂತ. ಬಟ್ ಹಳ್ಳಿಗೆ ಓದ್ಕೊಳ್ಳಿ 2,000 ಇಸ್ ಅ ಬಿಗ್ಗೆಸ್ಟ್ ಅಮೌಂಟ್. ಸರಿ, ಸಿಟಿಯವರಿಗೆ ತೊಂದರೆ ಇಲ್ಲ 2,000 ಅಂತ ಹೇಳಿದ್ರೆ ಓಕೆ, ಬ್ಯಾಂಕ್ನವ್ರಿಗೆ ಫೋನ್ ಮಾಡ್ತಾರೆ, ವೇಟ್ ಮಾಡ್ತಾರೆ. ಬಟ್ ಹಳ್ಳಿ ಜನರಿಗೆ ಅಂತ ಹೇಳಿ 2,000 ಅಂತ ಹೇಳಿದ್ರೆ ಬಿಗ್ಗೆಸ್ಟ್ ಅಮೌಂಟ್. ಅಲ್ಲಿ ಏನಾಗುತ್ತೆ, RFID ಡಿವೈಸ್ ಇಟ್ಕೊಳ್ಳಿ. ಸೊ ಅಲ್ಲಿ ನಿಮಗೆ ಡೇಟಾ ಕ್ಯಾಪ್ಚರ್ ಆಗುತ್ತೆ. ಸೊ ನೀವೀಗ ಪರ್ಸಲ್ಲಿ ಆ ಕಾರ್ಡ್ ಇದ್ದರು, ಯಾರೊಬ್ಬ ಬಂದು ಆ ಡಿವೈಸ್ ಸ್ಕ್ಯಾನ್ ಮಾಡೋದಿದ್ರೆ ನಿಮ್ಗೆ ಆಟೋಮೆಟಿಕ್ ಡೇಟಾ ಕ್ಯಾಪ್ಚರ್ ಆಗಿಬಿಡುತ್ತೆ. ಸೊ ದಟ್ ಈಸ್ ಬಿಗ್ಗೆಸ್ಟ್ ಚಾಲೆಂಜ್. ಸೊ ಹಾಗಾಗಿ ಇಲ್ಲಿ ಮತ್ತೊಂದು ಏನಂತ ಹೇಳಿದ್ರೆ, ಈಗ ಪಾಸ್ ಮಿಷಿನ್ ಹೇಳಿದಾಗೆ, ಪಾಸ್ ಮಿಷಿನ್ ಒನ್ ಇಸ್ ಅ ಕಾಸ್ಟ್. ಸೊ ಒಂದು ಮೆಷಿನ್ ಈಗ ಪರ್ಚೇಸ್ ಮಾಡಿ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ದೇರ್ ಇಸ್ ಅ ಕಾಸ್ಟ್ ಫಾರ್ ಡಿಜಿಟಲ್ ಟ್ರಾನ್ಸಾಕ್ಷನ್. ಈಗ ಬ್ಯಾಂಕ್ನಲ್ಲಿ ಮೊದಲು ನೆಫ್ಟ್ ಮಾಡ್ತಿದ್ರು, IMPS ಮಾಡ್ತಿದ್ರು, ಒಂದು ಟ್ರಾನ್ಸಾಕ್ಷನ್ ಮಾಡಿದ್ರೆ ಎಷ್ಟೋ ಚಾರ್ಜ್ ಮಾಡ್ತಿದ್ರು ಬ್ಯಾಂಕ್ನವ್ರು. ಬಟ್ ಈಗ ರೀಸೆಂಟಾಗಿ UPI ಅಂತ ಬಂತು. ಸೊ ಡೈರೆಕ್ಟ್ ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ಬೋದು. ಆಮೇಲೆ ಈಗ ಕಾರ್ಡ್ ಸ್ವೈಪಿಂಗ್ ಮಾಡಿದ್ರೆ ಬ್ಯಾಂಕ್ನವ್ರು ಈಗ ಆಲ್ಮೋಸ್ಟ್ ಲಾಸ್ಟ್ ಇಯರಿಂದ ಇದು ಜನ್ಧನ್ ಇದರ ಪ್ರಕಾರ, ಡಿಜಿಟಲ್ ಯೋಜನೆ ಪ್ರಕಾರ ಬಿಲೋ 2,000ಗೆ ದೇರ್ ಇಸ್ ಅ ನೋಟ್ ಚಾರ್ಜಸ್ ಅಂತೇಳಿ. ಬಟ್ ಅಬೌಟ್ 2,000 ಮಾಡಿದ್ರೆ ನಿಮಗೆ ಸಮ್ ಚಾರ್ಜಸ್ ಬ್ಯಾಂಕ್ ವಿಲ್ ಬೇರ್. ಸೊ ಹೂ ವಿಲ್ ಬೇರ್? ಕಸ್ಟಮರ್ ವಿಲ್ ಬೇರ್. ಬಟ್ ಇಲ್ಲಿ ಕಸ್ಟಮರ್ ಆರ್ ಮೇ ಬಿ ಮರ್ಚೆಂಟ್. ಸೊ ಡಿವೈಸ್ ಕಾಸ್ಟ್ ಈಸ್ ದೇರ್, ಟ್ರಾನ್ಸಾಕ್ಷನ್ ಕಾಸ್ಟ್ ಈಸ್ ದೇರ್. ಸೊ ಹೀಗಿರ್ಬೇಕಾದ್ರೆ ಜನಗಳೇನು ಮಾಡ್ತಾರೆ, ಡಿಜಿಟಲ್ ಹೋಗ್ಲಿಕ್ಕೆ ಬಯಸ್ತಾರೆ. ಸೊ ಸೆಕ್ಯೂರಿಟಿ ವೈಸ್ ಹೇಳ್ತಿರೋ ನಮ್ಮ ಆ್ಯಪಲ್ಲಿ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಯೂಸರ್ ಬಿಹೇವಿಯರ್ ಕ್ಯಾಪ್ಚರ್ ಮಾಡ್ತೇವೆ. ಸೊ ಯಾಕಂತೇಳಿ ನಮ್ಮ ಟ್ರಾನ್ಸಾಕ್ಷನಲ್ಲಿ ಎವ್ರಿ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಪಿನ್ ಯೂಸ್ ಮಾಡಲೇಬೇಕು. ದಟ್ ಇಸ್ ಅ 6 ಡಿಜಿಟ್ ಪಿನ್, ನಿಮ್ಮ ATM ಪಿನ್ ಆಯ್ತಾ. ಹೌದು. ಸೊ ಆ ಪಿನ್ ನೀವು ಬೇರೆಯವರಿಗೆ ಹೇಳಿಬಿಟ್ರೆ ಎಂತ ಮಾಡೋಗಿಲ್ಲ. ಸೊ ನಿಮ್ಮ ATM ಪಿನ್ ಬೇರೆಯವ್ರಿಗೆ ಕೊಟ್ಟರೆ ಅವ್ನು ನಿಮ್ಮ ಅಕೌಂಟಿಂದ ಎಲ್ಲ ಟ್ರಾನ್ಸಾಕ್ಷನ್ ಅಮೌಂಟು ಡಿಡಕ್ಟ್ ಮಾಡಿಬಿಡ್ತಾನೆ ಅಥವಾ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತಾನೆ. ಬಟ್ ನಮ್ಮದ್ರಲ್ಲಿ ಯೂಸರ್ ಬಿಹೇವಿಯರ್ ಕ್ಯಾಪ್ಚರ್ ಮಾಡ್ತೇವೆ. ಅಂತೇಳಿದ್ರೆ ನೀನು ಹೇಗೆ ಮೊಬೈಲ್ ಇಟ್ಕೊಳ್ತೀಯ, ಹೇಗೆ ನೀನು ಟ್ರಾನ್ಸ್ಫರ್ ಮಾಡ್ತೀಯ ಅಂತೇಳಿದ್ರೆ ಮೋಷನ್ ಡೇಟಾ, ನೀನು ಹೇಗೆ ಮೊಬೈಲ್ ಟಚ್ ಮಾಡ್ಕೊಳ್ತೀಯ, ಇದೆಲ್ಲ ಮೂಮೆಂಟ್ ಕ್ಯಾಪ್ಚರ್ ಮಾಡ್ತೇವೆ. ಸೊ ಈ ಕ್ಯಾಪ್ಚರ್ ಮಾಡಿದ ಡೇಟಾವನ್ನು ನಾವು ಫೈಂಡ್ ಔಟ್ ಮಾಡಿ ಒಂದು ಅಕ್ಯುಮುಲೇಟ್ ಮಾಡಿ ನೀನೇ ಆ ಯೂಸರ್ ಅಂತ ಹೇಳ್ಕೊಂಡು ನಾವು ಫಿಲ್ಟರ್ ಮಾಡಿಬಿಡ್ತೇವೆ. ಸೊ ಆಗ ನಾನು ನಿಮ್ಮ ಆ್ಯಪ್ ಅನ್ನು ಯೂಸ್ ಮಾಡಿದ್ರೆ ನನ್ನ ಬಿಹೇವಿಯರ್ ನೀವು ಕ್ಯಾಪ್ಚರ್ ಮಾಡಿ, ಹೌದು, ನೀನು ಹೇಗೆ ಮೊಬೈಲ್ ಟಚ್ ಮಾಡ್ತೀಯ, ಹೇಗೆ ಮೂವ್ಮೆಂಟ್ ಮಾಡ್ತೀಯ ಅಂತೇಳಿ. ಸೊ ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ಕೊಳ್ಳಿ ನಿಮಗೆ ಏನಾಗುತ್ತೆ, ಸುದರ್ಶನ್ ಅವರೇ ಮೊಬೈಲ್ ಯೂಸ್ ಮಾಡ್ತಿದ್ದಾರೆ ಅಂತೇಳಿ. ಸೊ ಬೇರೆಯವನು ಬಂದು ಆಕ್ಸೆಸ್ ಮಾಡಿದ್ಕೊಳ್ಳಿ ನಮಗೆ ಹೇಳುತ್ತೆ ಇದು ನಿಂದು ಫಿಂಗರ್ ಡೇಟಾ ಅಥವಾ ಮೋಷನ್ ಡೇಟಾ ಮ್ಯಾಚ್ ಆಗೋದಿಲ್ಲ, ಸೊ ನಿನ್ನಲ್ಲ, ಯೂಸರ್ ಅಲ್ಲ. ಸೊ ಡಿಕ್ಲೈನ್ ಮಾಡಿಬಿಡುತ್ತೆ. ಸೊ ದಟ್ ಇಸ್ ಒನ್ ಆಫ್ ದ ಸೆಕ್ಯೂರಿಟಿ ಫ್ಯೂಚರ್ ವಿ ಆರ್ ಅಡಾಪ್ಟೆಡ್ ಇನ್ ಅವರ್ ಟೆಕ್ನಾಲಜಿ. ಸರ್, ನಿಮ್ಮಲ್ಲಿ ಕೇಳೋದಾದ್ರೆ ಸೆಕ್ಯೂರಿಟಿ ಪರ್ಪಸಲ್ಲಿ ನಾನು ಹೋಗೋದಾದ್ರೆ ಕೆಲವರು ಹೇಳ್ತಾರೆ ಮೋಸ ಹೋಗ್ತಾರೆ, ಯಾರೋ ಒಬ್ರು ಮೋಸ ಮಾಡೋದು, ಯಾರೋ ಒಬ್ಬ ಹ್ಯಾಕ್ ಮಾಡೋದು, ಆದರೆ ಹೆಸರಿಗೆ ಮಾತ್ರ ಬ್ಯಾಂಕಿನವರು. ಅವರು ಹೇಳಿದಾಗ ನೆಟ್ವರ್ಕ್ ಇಲ್ಲ, ನೆಟ್ವರ್ಕ್ ಏನೋ ಅವರ ಸಮಸ್ಯೆ, ಆದರೆ ಬ್ಯಾಂಕಿನವ್ರಿಗೆ ಹೆಸರು, ಯಾರೋ ಒಬ್ಬ ಹಣ ಎಗರಿಸಿಬಿಟ್ಟ ಬ್ಯಾಂಕಿನವರ ತೆಗೆದ್ರು. ಇದರ ಬಗ್ಗೆ ಸೆಕ್ಯೂರಿಟಿ ಫೀಚರ್ ಅಲ್ಲಿ ಬಗ್ಗೆ ಹೇಳಿದಾರೆ ಸರ್. ಈಗ ನಾಯಕ್ ಅವರು ಹೇಳಿದಾಗೆ, ಪ್ರಶಾಂತ್ ಅವರು ಹೇಳಿದಾಗೆ, ಯಾವುದೇ ಒಂದು ನೀವು ಅಪ್ಲಿಕೇಶನ್ ಆಗಲಿ ಅಥವಾ ಯಾವುದೇ ಒಂದು ಡಿಜಿಟಲ್ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಳ್ಬೇಕಾದ್ರೆ ಸಾಕಷ್ಟು ಸೆಕ್ಯೂರಿಟಿ ಅಂದರೆ ರಕ್ಷಣಾ ಫೀಚರ್ಸ್ಗಳನ್ನು ಅದರಲ್ಲಿ ಅಳವಡಿಸಿಕೊಂಡು ಆಮೇಲೆ ಅದರಲ್ಲಿ ಸಿಕ್ಕಾಪಟ್ಟೆ ಅಪ್ರೂವಲ್ಸ್ ಬೇಕಾಗ್ತದೆ. ಆ ಎಲ್ಲ ಅಪ್ರೂವಲ್ಸ್ ತಗೊಂಡ ನಂತರನೇ ಈ ಒಂದು ಆ್ಯಪ್ಗಳನ್ನು ಉಪಯೋಗಿಸುವಂಥದ್ದು. ಈಗ ಪ್ರಶಾಂತ್ ಅವರು ರೈಟ್ಲಿ ಅವ್ರು ಹೇಳಿದಾಗೆ, ಈಗ ನನ್ನ ಪಿನ್ನನ್ನು ಅಥವಾ ನನ್ನ ATM ಕಾರ್ಡನ್ನು ನಾನು ಇನ್ನೊಬ್ಬರಿಗೆ ಕೊಟ್ಟರೆ ಆಟೋಮೆಟಿಕ್ಕಾಗಿ ಅದನ್ನು ಮಿಸ್ಯೂಸ್ ಮಾಡ್ತಾರೆ. ನನಗೆ ನನ್ನ ATM ಕಾರ್ಡ್ ಆಗಲಿ ಅಥವಾ ನನ್ನ ಡೆಬಿಟ್ ಕಾರ್ಡ್ ಆಗಲಿ ನನ್ನ ಹತ್ರ ಇರಬೇಕು, ನನ್ನ ಪಾಸ್ವರ್ಡ್ ನನ್ನ ಹತ್ರ ಇರಬೇಕು, ನನ್ನ ಮೊಬೈಲಿಗೆ ನನಗೆ ಕರೆಕ್ಟಾದ OTP ಬರಬೇಕು, ನನ್ನ ಮೊಬೈಲ್ ನಂಬರನ್ನು ನಾನು ರಿಜಿಸ್ಟರ್ ಮಾಡ್ಕೊಂಡಿರಬೇಕು, OTP ನನಗೇ ಬರಬೇಕು. ಇಷ್ಟೆಲ್ಲ ವ್ಯವಸ್ಥೆಗಳಿದ್ದಾಗ ಹ್ಯಾಕಿಂಗ್ ಮಾಡೋದು ಬಹಳ ಕಷ್ಟ. ಅನ್ಲೆಸ್ ಆ್ಯಂಡ್ ಅಂಟಿಲ್ ನಿಮಗೆ ATMನಲ್ಲಿ ಏನಾದರೂ ಅವರು ಡಿವೈಸ್ ಇಟ್ಟು ಮಾಡಿದ್ದಿದ್ರೆ. ಬಟ್ ಇವತ್ತಿನ ಕಾಲದಲ್ಲಿ ಡಿವೈಸ್ ಇಡದೇ ಇದ್ದಾಗ ಕೂಡ ಸಾಕಷ್ಟು ತಂತ್ರಜ್ಞಾನ ಬಂದಿದೆ. ಮತ್ತು CCTVನಲ್ಲಿ ಕ್ಯಾಪ್ಚರ್ ಮಾಡ್ತಾರೆ ಯಾರು ಅದನ್ನು ಡಿವೈಸ್ ಇಟ್ಟಿದ್ದಾರೆ ಏನು ಅಂತ. ಅದರಿಂದ ನೀವು ನೋಡಿದರೆ ಸಾಧಾರಣವಾಗಿ ATMನಲ್ಲಿ ಫ್ರಾಡ್ಗಳಾಗಲಿ ಅಥವಾ ಇನ್ನಿತರ ದುರುಪಯೋಗ ಆಗಲಿ ಬಹಳಷ್ಟು ಕಡಿಮೆ. ಯಾಕಂದರೆ ನಂಬರ್ ಆಫ್ ಟ್ರಾನ್ಸಾಕ್ಷನ್ ನೀವು ಕಂಪೇರ್ ಮಾಡಿದರೆ, ಟೋಟಲ್ ಆಲ್ ಇಂಡಿಯಾ ಲೆವೆಲ್ನಲ್ಲಿ ನೀವು ನಂಬರ್ ಆಫ್ ಟ್ರಾನ್ಸಾಕ್ಷನ್ ಕಂಪೇರ್ ಮಾಡಿದರೆ ಇದು ನಗಣ್ಯ. ಒಬ್ರಿಬ್ರಿಗೆ ಆಗಿರುತ್ತೆ ಹಣದಲ್ಲಿ ಇದು. ಆವಾಗ ಏನಾಗುತ್ತೆ ಅಂದರೆ, ಈಗ ಹೊಸದಾಗಿ ನಮ್ಮಲ್ಲಿ EMV ಅಂತ ಚಿಪ್ ಬೇಸ್ಡ್ ಕಾರ್ಡ್ಸ್ ಬಂದಿದ್ದಾವೆ, ಕಂಪಲ್ಸರಿ. ಅದು ಯಾಕಂದರೆ ನಿಮಗೆ EMV ಅಂತ ಹೇಳಿದರೆ ನಿಮಗೆ ಇದು ಯಾವುದು ಯೂರೋ ಮನಿ ಮತ್ತು ಮಾಸ್ಟರ್ ಕಾರ್ಡು, ಹಾಗೆ ಅವ್ರ ವೀಸಾ, ಇವರದ್ದೆಲ್ಲ ಒಟ್ಟು ಸೇರಿ ಮಾಡಿರುವಂಥ ಒಂದು ಗೇಟ್ವೇ. ಅದರಲ್ಲಿ ಒಂದು ಸಿಮ್ ಕಾರ್ಡ್ ಥರ ಇಟ್ಟಿರ್ತಾರೆ ಚಿಪ್.
ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಟೈಮ್ ಅವರು ಒಳಗಡೆ ಇಟ್ಟಿರ್ತಾರೆ, ನಾವು ಇನ್ಸ್ಟ್ರಕ್ಷನ್ ಅದಕ್ಕೆ ಕೊಟ್ಟಿರ್ತೇವೆ, ಕಂಪ್ಲೀಟ್ ಟ್ರಾನ್ಸಾಕ್ಷನ್ ಆಗಿ ಯು ಕ್ಯಾನ್ ರಿಮೂವ್ ತೆಗಿಬೇಡಿ ಅಂತ. ಕೆಲವರು ಅದನ್ನು ಬಲವಂತದಲ್ಲಿ ತೆಗಿಲಿಕ್ಕೆ ಹೋಗ್ತಾರೆ, ಆವಾಗ ATM ಮಷಿನ್ ಸ್ಟಕ್ ಆಗ್ತದೆ. ಅದು ನೆಟ್ವರ್ಕ್ ಪ್ರಾಬ್ಲಮ್ ಅಲ್ಲ, ಬಟ್ ಅದನ್ನು ಓದಿರಲ್ಲ. ನಾವು ಸ್ಥಳೀಯ ಭಾಷೆಗಳಲ್ಲೇ ಅದನ್ನು ಬರೆದಿರ್ತೇವೆ. ಅಂಥದ್ದು ಯಾವಾಗಲೂ ಸ್ವಲ್ಪ ಮಿಸ್ಯೂಸ್ ಆದರೆ ಅಥವಾ ಅಂಥದ್ದಲ್ಲಿ ಏನಾದರೂ ಮಿಸ್ಟೇಕ್ ಆದರೂ ಮಾತ್ರ ಹಣ ಬರೋದ್ರಲ್ಲಿ ತೊಂದರೆ ಆಗ್ತದೆ ಹೊರತುವೆ ಒಂದು ನಾರ್ಮಲ್ ಆಗಿ ಒಂದು ಟ್ರಾನ್ಸಾಕ್ಷನ್ ಮಾಡಿದರೆ ATMನಲ್ಲಿ ನಿಮಗೆ ಸಾಕಷ್ಟು ಸದುಪಯೋಗಗಳು. ನಾನು ಸಾಧಾರಣ ಈಗ ಒಂದು 15 ವರ್ಷ ಆಗಿದೆ, ನಾನು ಯಾವ ಬ್ರಾಂಚಿಗೆ ಹೋಗಿ ಅಲ್ಲಿ ಕೌಂಟ್ರಲ್ಲಿ ನಿಂತು ದುಡ್ಡು ತಗೊಂಡದಿಲ್ಲ. ನನಗೆ ಬೇಕಾದಷ್ಟು ಅಮೌಂಟ್ ನಾನು ATMಗೆ ಹೋಗ್ತೀನಿ, ಹತ್ತಿರದ ATMಗೆ ಹೋಗ್ತೀನಿ, ದುಡ್ಡು ಡ್ರಾ ಮಾಡ್ಕೊಂಡು ಬರ್ತೀನಿ. ವೆರಿ ಈಸಿ ಆ್ಯಂಡ್ ಕನ್ವೀನಿಯೆಂಟ್. ಆದ್ದರಿಂದ ಇವತ್ತಿನ ದಿನದಲ್ಲಿ ಡಿಜಿಟೈಸೇಷನ್ ಏನಿದೆ ಇದು ಬಹಳಷ್ಟು ಮಹತ್ತರವಾದದ್ದು. ಇವರು ಹೇಳಿದಾಗೆ ಒಂದು ಅತ್ಯುತ್ತಮವಾದಂಥ ಒಂದು ಲಾಭ ಇದಕ್ಕೆ ಏನಂತ ಹೇಳಿದರೆ, ಈಗ ನೀವು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಕ್ರಿಮಿನಾಲಿಟಿ ಬಹಳ ಕಡಿಮೆ. ಕ್ರಿಮಿನಾಲಿಟಿ ಅಂದರೆ ಅದನ್ನು ಕ್ರೌರ್ಯ ಅಂತ ನಾವು ಹೇಳ್ತೀವಿ. ಈಗ ಉಗ್ರವಾದ ಅಂತ ಹೇಳುವಂಥದ್ದು ಏನಿದೆ, ಈಗ ಇಂಡಿಯಾದಲ್ಲಿ ಇಷ್ಟೊಂದು ಯಾಕೆ ನಡೀತಾ ಇತ್ತು ಅಂತ ಹೇಳಿದರೆ, ಯಾಕಂದರೆ ಈ ಉಗ್ರವಾದದ ಎಲ್ಲ ಚಟುವಟಿಕೆಗಳು ಕ್ಯಾಶ್ ಮುಖಾಂತರ ನಡೀತಾ ಇತ್ತು. ಈಗ ಪ್ರತಿಯೊಂದು ಅಕೌಂಟ್ ಮೂಲಕ ಹೋಗಬೇಕು, ಥ್ರೂ ಡಿಜಿಟಲ್ ಟ್ರಾನ್ಸಾಕ್ಷನ್ ಆಗಬೇಕು ಅಂದರೆ ಪ್ರತಿಯೊಂದು ಅಕೌಂಟಿಗೆ ಅಕೌಂಟಿಂಗ್ ಇರ್ತದೆ. ಅಲ್ಲಿ ಕೂಡ KYC ಕಂಪಲ್ಸರಿ, ಪ್ಯಾನ್ ಕಂಪಲ್ಸರಿ ಇರ್ತದೆ. ಅದಲ್ಲದೆ ಈ ಒಂದು KYC ಎಲ್ಲ ಮತ್ತು AML ಆ್ಯಂಟಿ ಮನಿ ಲಾಂಡ್ರಿಂಗ್ ಅಂತ ಅದೆಲ್ಲ ನಾವು ಡ್ಯೂ ಡಿಲಿಜೆನ್ಸ್ ಮಾಡಿ ಖಾತೆ ಓಪನ್ ಮಾಡಿ ಅಲ್ಲಿಂದ ಹಣ ವರ್ಗಾವಣೆ ಆಗ್ತದೆ. ಅದನ್ನು ಯಾರೂ ಅದನ್ನು ದುರುಪಯೋಗ ಮಾಡುವಂತಹ ಒಂದು ಪರಿಸ್ಥಿತಿ ಬರಲ್ಲ. ಇದರ ಜೊತೆಗೆ ಇನ್ನೊಂದು ಅಡ್ವಾಂಟೇಜ್ ಅಂತ ಏನು ಹೇಳಿದರೆ, ಲಾಭ ಏನಂತ ಹೇಳಿದರೆ, ಪ್ರತಿಯೊಂದು ಟ್ರಾನ್ಸಾಕ್ಷನ್ ನೀವು 100 ರೂಪಾಯಿ ಡ್ರಾ ಮಾಡಿ, 200 ರೂಪಾಯಿ ಡ್ರಾ ಮಾಡಿ, ಅಥವಾ 100 ರೂಪಾಯಿ ಕಟ್ಟಿ, 200 ರೂಪಾಯಿ ಕಟ್ಟಿ, ಪ್ರತಿಯೊಂದು ಬ್ಯಾಂಕ್ ಖಾತೆ ಮುಖಾಂತರ ಹೋಗೋದ್ರಿಂದ ನಿಮಗೆ ಟ್ಯಾಕ್ಸ್ ಅಂತ ಏನಿದೆ, ಇನ್ಕಮ್ ಟ್ಯಾಕ್ಸ್, ಈಗ ಮೊದಲಿನ ಕಾಲದಲ್ಲಿ ಎಲ್ಲ ಕ್ಯಾಶ್ ವ್ಯವಹಾರ ಮಾಡಿ ಯಾರೂ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಿಲ್ಲ, ಅಂದರೆ ಹೆಚ್ಚು ಮಂದಿ ಅದನ್ನು ಕಟ್ತಾ ಇದ್ದಿಲ್ಲ. ಈಗ ಏನಾಗಿದೆ ಅಂತ ಹೇಳಿದರೆ ಎಲ್ಲರೂ ಅದು ಅಕೌಂಟ್ ಮುಖಾಂತರ ಆಗೋದ್ರಿಂದ ಅವರಿಗೆ ನಿಮಗೆ ಆ ಟ್ಯಾಕ್ಸನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ನೀವು ಅಕೌಂಟ್ ಸ್ಟೇಟ್ಮೆಂಟನ್ನು ನೀವು ಜೊತೆಗೆ ಲಗ್ತೀಕರಿಸಿರ್ಬೇಕು, ಫಾರ್ಮ್ ನಂಬರ್ 16 ಜೊತೆಗೆ, ಅಥವಾ ನೀವು ಸರಳ ಫಾರ್ಮ್ ಹಾಕುವಾಗ ಅದ್ರ ಜೊತೆ ನಿಮ್ಮ ಅಕೌಂಟ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿರಬೇಕು. ಆದ್ದರಿಂದ ದೇಶಕ್ಕೆ ಟ್ಯಾಕ್ಸ್ ಕಲೆಕ್ಷನ್ ಕೂಡ ಅತ್ಯುತ್ತಮವಾಗಿ ಆಗಿದೆ. ನಾನು ಲಾಸ್ಟ್ಗೆ ಪ್ರಶಾಂತ್ ಅವರಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ, ಕರಾವಳಿಯಲ್ಲಿ ಇದು ಹೇಗೆ ಯೂಸ್ ಆಗ್ತಿದೆ? ಯಾಕಂತ ಹೇಳಿದರೆ ಸಾಕಷ್ಟು ಆ್ಯಪ್ಗಳು ಬಂದಿದೆ, ಈಗಾಗಲೇ ತುಂಬಾ ಆ್ಯಪ್ಗಳು ಪಾಪ್ಯುಲರ್ ಆಗಿದೆ, ಎಲ್ಲರ ಮನೆ ಮಾತಾಗಿ ಬೆಳೆದಿದೆ. ಎಲ್ಲ ಕಡೆ ಸಹ ಪೆಟ್ರೋಲ್ ಬಂಪ್ ಆಗಲಿ, ಮರ್ಚೆಂಟ್ಗಳೆಲ್ಲ ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ. ಅಷ್ಟು ಆ್ಯಪ್ಗಳಲ್ಲಿ ಇರುವಾಗ ನಿಮ್ಮದೊಂದು ಹೊಸತಾಗಿ ಹೊಸ ಕಾನ್ಸೆಪ್ಟ್ ಬಂದಿದೆ, ಜನತೆ ಹೇಗೆ ಸ್ವೀಕಾರ ಮಾಡ್ತಿದ್ದಾರೆ? ಎಸ್ಪೆಷಲಿ ಕರಾವಳಿ ಜನತೆಗೆ ಅಂತ ನೀವು ಹೇಳ್ತಿದ್ದೀರಿ, ಗ್ರಾಮೀಣ ಭಾಗದ ಜನತೆಗೆ ಜನ ಹೇಗೆ ಸ್ವೀಕಾರ ಮಾಡ್ತಿದ್ದಾರೆ ತಮ್ಮ ಆ್ಯಪನ್ನು? ಸರಿ, ನಾನು ಈ ಇನ್ವೆನ್ಷನ್ ಮಾಡಿರೋದು ಮೂಲ ಕಾರಣ ಕಾಂಪಿಟೇಷನ್ ಮಾಡಲಿಕ್ಕಲ್ಲ. ಕೆಲವರಿಗೆ ಕೆಲವು ಸರ್ವಿಸಸ್ ಸಿಗೋದಿಲ್ಲ, ಸೇವೆಗಳು, ಸೇವೆನೇ ಯೂಸ್ ಮಾಡ್ಕೊಂಡು ನಮ್ಮ ಆ್ಯಪ್ನ ಮೂಲಕ ಅಂತೇಳಿ. ಸೊ ಈಗಾಗಲೇ ಆಲ್ಮೋಸ್ಟ್ 150ಕ್ಕೂ ಪ್ಲಸ್ ಮೊಬೈಲ್ ಆ್ಯಪ್ಗಳಿದ್ದಾವೆ. ಬಟ್ ಯಾವುದು ಸಹ ಇಂಟರ್ನೆಟ್ ಇಲ್ಲದೆ ಯಾವುದು ಮೊಬೈಲ್ ಬ್ಯಾಂಕಿಂದ ಹಿಡಿದು ಪ್ರೈವೇಟ್ ಪೇಮೆಂಟ್ ಆ್ಯಪ್ಸ್. ಓಕೆ, ಬಟ್ ಎಲ್ಲದಕ್ಕೂ ಇಂಟರ್ನೆಟ್ ಬೇಕು. ಸೊ ಈಗ ಇಂಡಿಯಾದಲ್ಲಿ ಹೇಳಿದಾಗೆ ನೀವು 70 ಕೋಟಿ ಜನ ರೂರಲ್ ಇದ್ದಾರೆ. ಸೊ 35 ಇಂದ 40 ಕೋಟಿ ಜನರ ಹತ್ರ ಸ್ಮಾರ್ಟ್ಫೋನ್ ಇದೆ, ರಿಮೈನಿಂಗ್ ಪೀಪಲ್ ಹತ್ರ ಸಹ ಫೀಚರ್ ಫೋನ್ ಇದೆ. ಸೊ ಈ ಅಪ್ಲಿಕೇಶನ್ ಎಲ್ಲ ಸ್ಮಾರ್ಟ್ಫೋನಲ್ಲಿ ಮಾತ್ರ ವರ್ಕ್ ಆಗುತ್ತೆ. ಸೊ ಇವ್ರು ಹೇಳಿದಾಗ USSD ಟೆಕ್ನಾಲಜಿ ಅಂತೇಳಿ. ಬಟ್ ಅದರಲ್ಲಿ ಒಂದು ಪ್ರಾಬ್ಲಮ್ ಹೇಳ್ತಾರೆ ನೋಡಿ, ಯಾಕಂತ ಹೇಳಿದ್ರೆ, ಸೊ USSDಲಿ ಏನಾಗುತ್ತೆ, ನೀವೊಂದು ಡಯಲ್ ಮಾಡಬೇಕು, ಡಯಲ್ ಮಾಡಿಸ್ಕೊಳ್ಳೋದು ನಿಮಗೆ ಲಿಸ್ಟ್ ಬರುತ್ತೆ. ಸೊ ಟೈಪ್ ಮಾಡಬೇಕು, ಇಟ್ ಇಸ್ ಅ ಲಾಟ್ ಆಫ್ ಟೈಪ್. ಅಲ್ಲಿ ಏನಾದ್ರು ಒಂದು ಹ್ಯೂಮನ್ ಎರರ್ ಆಯ್ತು ಅಂತ ಹೇಳಿದ್ರೆ ಟ್ರಾನ್ಸಾಕ್ಷನ್ ಡಿಕ್ಲೈನ್ ಆಗುತ್ತೆ, ಯೂಸರ್ ವಿಲ್ ಬಿ ಚಾರ್ಜ್ 50 ಪೈಸಾ ಪರ್ ಟ್ರಾನ್ಸಾಕ್ಷನ್. ಸೊ ಯಾಕಂತ ಹೇಳಿದ್ರೆ ಅಕೌಂಟ್ ನಂಬರ್ ಬರೀಬೇಕು. ಅಕೌಂಟ್ ನಂಬರ್ ಅಂತ ಹೇಳಿದ್ರೆ 1-2 ಡಿಜಿಟ್ ಇರುತ್ತೆ, 13 14. ಅದರಲ್ಲಿ 1 0 ಮಿಸ್ ಆಯ್ತು ಅಂತ ಹೇಳಿದ್ರೆ ಟ್ರಾನ್ಸಾಕ್ಷನ್ ಆಗುತ್ತೆ, ಡಿಕ್ಲೈನ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾ ಈಗ ಏನಕ್ಕಂತ ಹೇಳಿದ್ರು, ಹಳ್ಳಿ ಜನರಿಗೆ ನಾವು ಮೂಲತಃ ಟೈರ್ 2 ಬಿಲೋ ಸಿಟೀಸ್, ಇಂಟರ್ನೆಟ್ ಇಲ್ವಾ, ನೋ ಟೆನ್ಷನ್, UPI ಯೂಸ್ ಮಾಡಿ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಮಾಡಿ ಅಂತೇಳಿ. ಸೊ ನಾವೀಗ ಮೇನ್ ಟಾರ್ಗೆಟ್ ಅಂತೇಳಿ ಗ್ರಾಮ ಪಂಚಾಯತ್. ಇಡೀ ಇಂಡಿಯಾದಲ್ಲಿ ಆಲ್ಮೋಸ್ಟ್ 2.5 ಲಕ್ಷ ಗ್ರಾಮ ಪಂಚಾಯತ್ ಇದೆ. ಸೊ ಇದರಲ್ಲಿ ಆಲ್ಮೋಸ್ಟ್ ಅಂತೇಳಿ ಇಟ್ಸ್ ಕವರ್ಡ್ ಆಲ್ಮೋಸ್ಟ್ 6,50,000 ವಿಲೇಜಸ್. ಸೊ ಇದರಲ್ಲಿ ಆಲ್ಮೋಸ್ಟ್ 1,30,000 ಗ್ರಾಮ ಪಂಚಾಯತ್ ಮಾತ್ರ ಇಂಟರ್ನೆಟ್ ಕನೆಕ್ಟಿವಿಟಿ ಇರುತ್ತೆ, ಆಯಿತಾ. ಸೊ ಅದರಲ್ಲಿ ಓನ್ಲಿ 10% ಗ್ರಾಮ ಪಂಚಾಯತ್ ಇಂಟರ್ನೆಟ್ ವರ್ಕ್ ಆಗ್ತಿದೆ. ಯಾಕಂದರೆ ಕರಾವಳಿ ಜನರಲ್ಲಿ ಈಗ ಮಳೆ ಬಂತಂತ ಹೇಳಿದ್ರೆ ಇಂಟರ್ನೆಟ್ ಸಿಗುತ್ತಾ ಇಲ್ಲ. ಸೊ ಎಲ್ಲ ಕಡೆ ಮರ ಬಿದ್ದಿರುತ್ತೆ, ಕೇಬಲ್ ಕಟ್ಟಾಗಿರುತ್ತೆ, ಇಂಟರ್ನೆಟ್ ಇರೋದಿಲ್ಲ. ಸೊ ಅರ್ಜೆಂಟಾಗಿ ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕು, ಏನು ಮಾಡೋದು? ಸೊ ದೇರ್ ಇಸ್ ನೋ ಸೊಲ್ಯೂಷನ್. ಸೊ ವಿ ಹ್ಯಾವ್ ಫೈಂಡ್ ಆಲ್ಟರ್ನೇಟಿವ್ ಸೊಲ್ಯೂಷನ್.
ಸೊ ನಾವು ಅಂತ ಹೇಳಿದ್ರೆ ಕಾಂಪಿಟೇಷನ್ ಮಾಡಿ ನಮ್ಗೆ ಏನು ಯೂಸ್ ಇಲ್ಲ, ಯಾಕಂತ ಹೇಳಿದ್ರೆ ನಾವು ಎಕೋಸಿಸ್ಟಮನ್ನು ಬಿಲ್ಡ್ ಮಾಡಬೇಕು. ಸೊ ಎಲ್ಲ ಜನರಿಗೆ ಈಗ ಡಿಜಿಟಲ್ ಪೇಮೆಂಟ್ ಯೂಸರ್ಸ್ ಇರೋದು ಓನ್ಲಿ 9.6% ಮಾತ್ರ. ಸೊ 9.6% ಈಸ್ ನಥಿಂಗ್ ಬಟ್ ಇಟ್ಸ್ ಈಕ್ವಲ್ ಟು ಆಲ್ಮೋಸ್ಟ್ $1 trillion ಟ್ರಾನ್ಸಾಕ್ಷನ್. ನಾನು ಹೇಳ್ತೀರಿ ಈಗ ಖಾಲಿ ಇಂಡಿಯಾದಲ್ಲಿ ನೀವು 100% ಅಲ್ಲ, ಒಂದು 20% ಪಾಪ್ಯುಲೇಷನ್ ಕನ್ವರ್ಟ್ ಆಗಿ ಇಟ್ ಇಸ್ ವ್ಯಾಲ್ಯೂ ಇಸ್ ಮೋರ್, ಆಯಿತಾ. ಸೊ ಮತ್ತೊಂದು ಏನಂದರೆ ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ಹೇಳಿದ್ರೆ ಈಗ ನಾವು ಕ್ಯಾಶಲ್ಲಿ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಏನಾಗುತ್ತೆ, ನಮ್ಮಲ್ಲಿ ಡಿಜಿಟಲ್ ಟ್ರ್ಯಾಕ್ ರೆಕಾರ್ಡ್ ಇರೋದಿಲ್ಲ. ಈಗ ಬ್ಯಾಂಕ್ ಹೋಗ್ತೀರಾ, ಲೋನ್ ಬೇಕು ಮರೆ ಅಂತೇಳಿ, ಸೊ ಬ್ಯಾಂಕಲ್ಲಿ ಲೋನ್ ಕೊಡ್ಬೇಕಾದ್ರೆ ನಿಮ್ಗೆ ಐದಾರು ಕೊಲಾಟ್ರಲ್ ಕೊಡಬೇಕು, ಇಲ್ಲಾಂತೇಳಿ ನಿಮ್ಮದು ಬ್ಯಾಂಕ್ ಪಾಸ್ಬುಕ್ ಇಲ್ಲ ಏನೂ ಇರೋದಿಲ್ಲ, ಆಗ ಬ್ಯಾಂಕಲ್ಲಿ ನಿಮಗೆ ಲೋನ್ ಸಿಗೋದಿಲ್ಲ. ಈಗ ಜನಗಳು ಏನು ಮಾಡ್ತಾರೆ, ಕೋಆಪರೇಟಿವ್ ಸೊಸೈಟಿ ಹೋಗ್ತಾರೆ, ಅಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ, ಬಟ್ ನಿಮ್ಗೆ ಕೋಆಪರೇಟಿವ್ ಸೊಸೈಟಿಲಿ ಇಮಿಡಿಯೇಟ್ ಲೋನ್ ಸಿಗುತ್ತಾ ಇಲ್ಲ. ಸೊ ಯು ನೀಡ್ ಟು ವೇಟ್ ಫಾರ್ 1 month. ಸೊ ಅರ್ಜೆಂಟ್ ಲೋನ್ ಬೇಕಾದ್ರೆ ಮನಿ ಲೆಂಡರ್ಸ್ ಅಂತ ಹೋಗ್ತಾರೆ, ಅಲ್ಲಿ ಬಡ್ಡಿ ರಹಿತ ಗೊತ್ತಲ್ಲ, ಚಕ್ರ ಬಡ್ಡಿ ಹೇಗಿರುತ್ತಂತೆ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ನಿಮ್ಗೆ. ಹಾಗೆ ನಾವು ಜನರಿಗೆ ಏನು ಹೇಳ್ತಾ ಹೇಳಿದ್ರೆ, ನಿಮ್ದೊಂದು ಡಿಜಿಟಲ್ ಫುಟ್ ಪ್ರಿಂಟ್ ಕ್ರಿಯೇಟ್ ಆದರೆ ನೀವೊಂದು ತಿಂಗಳಿಗೆ $1,000 ವ್ಯವಹಾರ ಮಾಡ್ತಿದ್ದೀರ ಕ್ಯಾಶಲ್ಲಿ, $100 $200 ಡಿಜಿಟಲ್ ಆಗಿ ಮಾಡಿ, ಆಗ ನಿಮ್ಮದು ಟ್ರಾನ್ಸಾಕ್ಷನ್ ವರ್ತಿನೆಸ್ ಕ್ರಿಯೇಟ್ ಆಗುತ್ತೆ. ಸೊ ಅದರಿಂದ ಒಂದ್ಸತಿ ನೀವು ಡಿಜಿಟಲಿ ಬಂದ ಕೂಡಲೇ ಯು ವಿಲ್ ಗೆಟ್ ಆಲ್ ದ ಬೆನಿಫಿಟ್. ಹೌದು, ಯಾಕಂದ್ರೆ ಒಂದ್ಸತಿ ನಿಮಗೆ ಈಗ ಸಿಟಿ ಲೈಫ್ನವರೇ ಎಲ್ಲ ಎಂಜಾಯ್ಮೆಂಟ್ ಮಾಡೋದು, ನಿಮಗೆ ಅರ್ಜೆಂಟ್ ಲೋನ್ ಬೇಕಾ, ಮೊಬೈಲೆಲ್ಲ ಸಿಗುತ್ತೆ. ಮೊಬೈಲ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಎವ್ರಿಥಿಂಗ್. ಫ್ಯೂಚರು ಮೊಬೈಲ್ ಇಸ್ ಕಂಪ್ಲೀಟ್ ಅಂತ ಹೇಳಿದ್ರೆ ಸಿಸ್ಟಮ್ ಅಂತ ಹೇಳ್ಬೋದು. ನಿಮ್ಮ ಮೊಬೈಲಲ್ಲಿ ಏನು ಬೇಕಾದ್ರೂ ಮಾಡ್ಬೋದು, ಸರಿನಾ. ಸೊ ಹಾಗಾಗಿ ನಾವು ಜನರಿಗೆ ಏನು ಹೇಳ್ತಾರೆ, ಡಿಜಿಟಲ್ ಆಗಿ ಸ್ವಲ್ಪ % ಕನ್ವರ್ಟ್ ಆಗಿ, ಸೊ ನಿಮ್ಮದೊಂದು ಡಿಜಿಟಲ್ ಫುಟ್ ಪ್ರಿಂಟ್ ಕ್ರಿಯೇಟ್ ಮಾಡಿದ್ಕೊಳ್ಳೆ ನಿಮಗೆ ಆಟೋಮೆಟಿಕ್ ಅಪ್ಡೇಟ್ ಬರುತ್ತೆ. ನಿಮ್ಮಲ್ಲಿ ಈಗ ಡಿಜಿಟಲ್ ಎಷ್ಟು ಟ್ರಾನ್ಸಾಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರೆ, ನಿಮ್ಗೆ ಏನೆಲ್ಲ ಫಿನಾನ್ಷಿಯಲ್ ಸರ್ವಿಸಸ್, ನನಗೆ ಅರ್ಜೆಂಟ್ ಲೋನ್ ಬೇಕು, ಇಮಿಡಿಯೇಟ್ಲಿ ಯಾರ್ದಾರು ಕಾಲ್ ಬರುತ್ತೆ, ನಿಮ್ಮಂತ ಹೇಳಿದ್ರೆ ನಿಮ್ಮ ಡೇಟಾ ಆಲ್ರೆಡಿ ಕ್ರಿಯೇಟ್ ಆಗಿದೆ, ನೀನು ಇಷ್ಟು ಟ್ರಾನ್ಸಾಕ್ಷನ್ ಮಾಡ್ತಿದ್ದೆ, ಆಯಿತಾ. ಅದೇ ರೀತಿ ಇನ್ಶೂರೆನ್ಸ್ ಬೇಕು, ಸೊ ಇನ್ಶೂರೆನ್ಸ್ ನಿಮ್ದು ಆಲ್ರೆಡಿ ಡೇಟಾ, ನೀ ಇಷ್ಟು ಟ್ರಾನ್ಸಾಕ್ಷನ್ ಮಾಡ್ತಿದ್ದೆ, ತಿಂಗಳಿಗೆ $200 ಅಂತ ಹೇಳಿದ್ರೆ ವರ್ಷಕ್ಕೆ $2,400. ಸೊ ಇಷ್ಟು ಟ್ರಾನ್ಸಾಕ್ಷನ್ ಮಾಡಬೇಕು, ನಿಮ್ಮದು ವರ್ದಿನೆಸ್ ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ. ಸೊ ಅದರ ಪ್ರಕಾರ ನಿಮಗೆ ಏನು ಬೆನಿಫಿಟ್, ನಿಮಗೆ ಯಾವ ರೀತಿಯ ಪ್ರಾಡಕ್ಟ್ ಬೇಕು ನಿಮಗೆ ಅವೈಲೇಬಲ್ ಸಿಗುತ್ತೆ ಆ ರೀತಿ. ಸೊ ನಾವೀಗ ಕರಾವಳಿ ಜನರು, ನಾನೀಗ ಆಲ್ಮೋಸ್ಟ್ ಕರ್ನಾಟಕ RDPR ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಸಿಕ್ಕಿದೆ 6200 ಗ್ರಾಮ ಪಂಚಾಯತ್ ಕ್ಯಾಶ್ಲೆಸ್ ಮಾಡಲಿಕ್ಕೆ. ಸೊ ಮೂಲತಃ ಈಗ ನಾನು ಉಡುಪಿಯಲ್ಲಿ ಕಾಡೂರು ಗ್ರಾಮ ಪಂಚಾಯತಲ್ಲಿ ಆಲ್ಮೋಸ್ಟ್ 90 days ಪೈಲಟ್ ರನ್ ಮಾಡಿದ್ದೆ. ಸೊ ಆಲ್ಮೋಸ್ಟ್ ವಿ ಆರ್ ಕನ್ವರ್ಟೆಡ್ 7 lakhs rupees ಅಮೌಂಟ್ ಟು ಕಂಪ್ಲೀಟ್ಲಿ ಡಿಜಿಟಲ್, ಈ ವಾಟರ್ ಬಿಲ್ಲು, ಟ್ಯಾಕ್ಸಸ್ ಅಮೌಂಟು ಅದೆಲ್ಲ. ಸೊ ಮುಂದಿನ ದಿನಗಳಲ್ಲಿ ಆಲ್ಮೋಸ್ಟ್ ನಾನು 158 ಗ್ರಾಮ ಪಂಚಾಯತ್ ಕಂಪ್ಲೀಟ್ಲಿ ಕ್ಯಾಶ್ಲೆಸ್ ಮಾಡಲಿಕ್ಕೆ ಇನ್ನೊಂದು ಜೂನ್ 1st ವೀಕಿಂದ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಕಾರ್ಯಕ್ರಮವನ್ನು ಮುಗಿಸೋ ಹಂತದಲ್ಲಿ ಬಂದಿದ್ದೇವೆ. ನಿಮ್ಮ ಇನ್ನಷ್ಟು ಆ್ಯಪ್ ಪಾಪ್ಯುಲರ್ ಆಗಲಿ, ಕರಾವಳಿ ಜನತೆಗೆ ಅಥವಾ ಗ್ರಾಮೀಣ ಭಾಗದ ಜನತೆಗೆ ಮುಟ್ಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ಶುಭ ಕೋರ್ತಿದ್ದೇನೆ. ಇಷ್ಟೊತ್ತಿಗೆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದಂಥ 3 ಅತಿಥಿಗಳಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತೇನೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಕ್ಯಾಶ್ಲೆಸ್ ಹೇಗೆ ಬೆಳೀತಾ ಇದೆ, ಈಗ ನೀವು ಹೇಳಿ ಬೆಳಿಲಿಕ್ಕಿದೆ ಸಾಧಕ ಬಾಧಕಗಳು, ಅದರಲ್ಲೂ ಕೂಡ ಇಂಟರ್ನೆಟ್ ಇಲ್ಲದೆ ಯೂಸ್ ಮಾಡುವಂಥ ಆ್ಯಪ್ ಪರಿಚಯ ಆಗಿದೆ. ಇದರ ಆದಷ್ಟು ತಾವು ಕೂಡ ಉಪಯೋಗ ಮಾಡಿ, ತಾವು ಕೂಡ ಡಿಜಿಟಲೈಸ್ ಆಗಿ ಕ್ಯಾಶ್ಲೆಸ್ ವ್ಯವಹಾರ ನಡೆಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಹಾಗೂ ಮನರಂಜನೆ ನೋಡ್ತಾ ಇರಿ ಸ್ಪಂದನ.